ನಮಸ್ಕಾರ ವೀಕ್ಷಕರೇ, ಕೊರೋನಾ ಎಚ್ಚರ ಇವತ್ತಿನ ಸ್ಪೆಷಲ್ ನೇರ ಪ್ರಸಾರದ ಬುಲೆಟಿನ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ತಮಗೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ನಮ್ಮ ಮೂಲಕ ಏನು ಪ್ರಯತ್ನಗಳಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಿದೆ. ಲಾಕ್ಡೌನ್ ಅವಧಿಯಲ್ಲಿ ಇದ್ದೇವೆ. ಈ ಹಿಂದೆ ಘೋಷಣೆಯಾಗಿರುವ ಹಾಗೆ 14ಕ್ಕೆ ಲಾಕ್ಡೌನ್ ಮುಗಿದ್ರೆ ಇನ್ನು 3 ದಿನಗಳಷ್ಟೇ ಬಾಕಿ ಉಳಿದುಕೊಂಡಿದೆ. ಆದರೆ ಅದು ವಿಸ್ತರಣೆಯಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಸೊ ಇವತ್ತು ರಾತ್ರಿಯ ವೇಳೆಗೆ ಆ ಬಗ್ಗೆ ಸ್ಪಷ್ಟವಾದ ನಿಲುವು ಅಥವಾ ಚಿತ್ರಣ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಅಂದ್ರೆ ಈಗಾಗಲೇ ಲಾಕ್ಡೌನ್ ಅವಧಿಯಲ್ಲಿ ಸಾಕಷ್ಟು ವಿಚಾರಗಳು ಘಟಿಸಿ ಹೋಗಿದೆ ಅನ್ನುವಂಥದ್ದನ್ನು ಕೂಡ ನೋಡಬಹುದು. ಅನೇಕ ವಿಚಾರಗಳು ಎಲ್ಲರೂ ಕೂಡ ಮನೆಯೊಳಗಡೆ ಇರಬೇಕಾದಂತಹ ಪರಿಸ್ಥಿತಿ, ಬೇಕಾದಾಗ ಮನೆಯಿಂದ ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ. ಅದರ ನಡುವೆ ಗ್ರಾಮಾಂತರ ಪ್ರದೇಶಗಳ ಒಂದು ಚಿತ್ರಣ ಒಂದು ರೀತಿ ಆದರೆ ನಗರ ಪ್ರದೇಶಗಳ ಚಿತ್ರಣ ಮತ್ತೊಂದು ರೀತಿ ಇರುವಂಥದ್ದು ಅನ್ನುವಂಥದ್ದು. ಸೊ ಇವತ್ತು ಒಂದು ಗ್ರಾಮಾಂತರ ಭಾಗಗಳೇ ಹೆಚ್ಚಾಗಿರುವಂತಹ ವಿಧಾನಸಭಾ ಕ್ಷೇತ್ರದ ಶಾಸಕರು ನಮ್ಮ ಜೊತೆಗೆ ಇದ್ದಾರೆ. ಆ ಭಾಗದ ಪರಿಸ್ಥಿತಿ ಹೇಗಿದೆ, ಜನತೆ ಏನೆಲ್ಲ ಒಂದು ಸಮಸ್ಯೆಯನ್ನು ಅನುಭವಿಸಿದ್ರು, ಅದನ್ನ ಹೇಗೆ ಪರಿಹರಿಸುವಂತಹ ಪ್ರಯತ್ನಗಳಾಗ್ತಾ ಇದೆ, ಜೊತೆಗೆ ಏನೆಲ್ಲ ಕೆಲಸಗಳಾಗ್ತಾ ಇದೆ, ಜೊತೆಗೆ ಈಗಾಗಲೇ ಈ ಒಂದು 21 ದಿನಗಳ ಲಾಕ್ಡೌನ್ ನಿಂದ ಕೆಲವೊಂದು ಸಮಸ್ಯೆಗಳು ಉದ್ಭವ ಆಗಿದೆ. ಅಂದ್ರೆ ಅದರ ಪರಿಣಾಮವನ್ನ ಮುಂದಿನ ಕೆಲವು ದಿನಗಳಲ್ಲಿ ಎದುರಿಸಬೇಕಾಗುತ್ತೆ. ಅದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಏನು ಕೆಲಸಗಳಾಗಿದೆ ಅಥವಾ ಏನು ಆಗಬೇಕಾಗಿದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ. ಅದರ ಜೊತೆಗೆ ಸಾರ್ವಜನಿಕರು ಅಥವಾ ಆ ಭಾಗದ ಜನರು ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವಂತಹ ಅವಕಾಶವನ್ನು ಕೂಡ ಒದಗಿಸಲಾಗಿರುವಂಥದ್ದು. ಸೊ ಎಲ್ಲಾ ವಿಚಾರಗಳ ಬಗ್ಗೆ ಮಾತನಾಡುವುದಕ್ಕೆ ನಮ್ಮ ಜೊತೆಗೆ ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸಂಜೀವ ಮಠಂದೂರು ಅವರು ಅತಿಥಿಗಳಾಗಿ ನಮ್ಮ ಜೊತೆಗೆ ಇದ್ದಾರೆ. ಮೊದಲಿಗೆ ಅವರನ್ನ ವೆಲ್ಕಮ್ ಮಾಡಬೇಕು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ತಾವು ಕೂಡ ಕರೆಯನ್ನ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಆ ಮೂಲಕ ತಮ್ಮ ಸಲಹೆಗಳಿರ್ಬೋದು, ಅಭಿಪ್ರಾಯಗಳಿರ್ಬೋದು, ಜೊತೆಗೆ ಸಮಸ್ಯೆಗಳು ಕೂಡ ಇರ್ಬೋದು, ಎಲ್ಲದರ ಬಗ್ಗೆ ಹಂಚಿಕೊಳ್ಳಬಹುದು. ಶಾಸಕರು ಮಾತನಾಡ್ತಾರೆ, ಅದಕ್ಕೆ ಸ್ಪಂದಿಸ್ತಾರೆ ಅನ್ನುವಂತಹ ಒಂದು ಮಾತುಗಳನ್ನ ಹೇಳ್ತಾ ಸರ್, ಗಮನಿಸ್ತಾ ಇದ್ದೀವಿ ಲಾಕ್ಡೌನ್ ಅವಧಿಯಲ್ಲಿದ್ದೇವೆ. ಎಲ್ಲರೂ ಕೂಡ ಶಕ್ತಿ ಮೀರಿ ಈ ಒಂದು ಪರಿಸ್ಥಿತಿಯಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಜನಪ್ರತಿನಿಧಿಗಳ ವಿಚಾರಕ್ಕೆ ಬಂದ್ರೆ ಯಾರು ಕೂಡ ಎಲ್ಲೋ ಒಂದು ಕಡೆ ನಿಂತಿರುವಂತದ್ದಾಗ್ಲಿ ಅಥವಾ ಮನೆಯೊಳಗಡೆ ಬಂದಿಯಾಗಿರುವಂತದ್ದು ಎಲ್ಲೂ ಕೂಡ ನಾವು ಕಾಣ್ತಾ ಇಲ್ಲ. ಎಲ್ಲರೂ ಕೂಡ ಫೀಲ್ಡ್ಗೆ ಹೋಗ್ತಾ ಇದ್ದಾರೆ. ಪ್ರತಿನಿತ್ಯ ಕ್ಷೇತ್ರದ ಸಮಸ್ಯೆಗಳೇನು ಅನ್ನುವಂಥದ್ದನ್ನ ತಿಳಿಯುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸೊ ತಮ್ಮ ಮೊದಲ ಪ್ರತಿಕ್ರಿಯೆಯನ್ನ ಕೇಳಬೇಕು ನಾನು ಈ ಎಲ್ಲಾ ಒಟ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನರೇಂದ್ರ ಮೋದಿ ಅವರು ಏನು ಲಾಕ್ಡೌನ್ ಘೋಷಣೆ ಮಾಡಿ 22ನೇ ತಾರೀಕು ಆದಿತ್ಯವಾರ ಇಡೀ ದೇಶದಲ್ಲಿ ಆದಿತ್ಯವಾರ ಎಲ್ಲ ನಮ್ಮ ಸಾರ್ವಜನಿಕರು ಮನೆಯಲ್ಲಿ ಇರಬೇಕು, ಮನೆಯಿಂದ ಹೊರಗೆ ಬರಬಾರ್ದು ಎನ್ನುವಂಥ ಒಂದು ಸೂಚನೆಯನ್ನು ಕೊಡ್ತಾರೆ. ಜನತಾ ಕರ್ಫ್ಯೂ. ಆ ಜನತಾ ಕರ್ಫ್ಯೂ ಇಡೀ ದೇಶವ್ಯಾಪಿಯಾಗಿ ಯಶಸ್ವಿಯಾಯಿತು. ಆ ನಂತರ ಕರ್ನಾಟಕದಲ್ಲಿ ಗುಲ್ಬರ್ಗದಲ್ಲಿ ನಮ್ಮ ಕಲಬುರಗಿಯಲ್ಲಿ ಒಂದು ಕೇಸ್ ಪತ್ತೆ ಆಯಿತು. ಪ್ರಥಮ ಕೇಸ್ ಕಲಬುರಗಿಯಲ್ಲಿ ಆಯಿತು. ಆಗ ವಿಧಾನಸಭಾ ಅಧಿವೇಶನ ಆಗ್ತಾ ಇತ್ತು. ವಿಧಾನಸಭಾ ಕ್ಷೇತ್ರದ ಅಧಿವೇಶನದಲ್ಲಿ ಚರ್ಚೆ ಆಯಿತು. ಪ್ರತಿಪಕ್ಷಗಳು ಕೂಡ ಚರ್ಚೆಯಲ್ಲಿ ಭಾಗವಹಿಸಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಆ ಸೋಂಕು ತಗುಲಿದಂಥ ಜಿಲ್ಲೆಗಳಿದೆಯೋ 9 ಜಿಲ್ಲೆಗಳಲ್ಲಿ ಆ ಲಾಕ್ಡೌನ್ ಮಾಡಬೇಕೆನ್ನುವಂಥ ಒಂದು ಸೂಚನೆಯನ್ನು ನಮ್ಮ ಮಂತ್ರಿಗಳು ಮತ್ತು ನಮ್ಮ ಶಾಸಕರು ಎಲ್ಲ ಚರ್ಚೆಯಲ್ಲಿ ಭಾಗವಹಿಸಿ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಾಗ ಯಡಿಯೂರಪ್ಪನವರು 24ನೇ ತಾರೀಕು ಈ ಒಂದು ಲಾಕ್ಡೌನ್ ಅನ್ನು ಘೋಷಣೆ ಮಾಡ್ತಾರೆ 9 ಜಿಲ್ಲೆಯಲ್ಲಿ. ಅವತ್ತಿನಿಂದ ಇವತ್ತಿನ ತನಕ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಇದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿಯೂ ಲಾಕ್ಡೌನ್ ಯಶಸ್ವಿಯಾಗಿದೆ. ಗ್ರಾಮಾಂತರದ ಜನ ಒಂದಷ್ಟು ದಕ್ಷಿಣ ಕನ್ನಡ ಜಿಲ್ಲೆ ಜನ ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತರು ಅಂತ, ಶಿಕ್ಷಿತರು ಅಂತ ಹೇಳ್ತೇವೆ. ಪುತ್ತೂರಲ್ಲಿ ಬಹುಶಃ ಜನ ಒಳ್ಳೆ ಸ್ಪಂದನ ಕೊಟ್ಟಿದ್ದಾರೆ. ಆ ಜನ ಸ್ಪಂದನ ಕೊಟ್ಟ ಕಾರಣ ಈ ತನಕ ಒಂದೊಂದು ಕೊರೋನಾ ಕೇಸ್ ನಮ್ಮಲ್ಲಿ ಪತ್ತೆ ಆಗಲಿಲ್ಲ. ಮತ್ತೆ ಅದು ಸ್ಪ್ರೆಡ್ ಆಗುವಂಥದ್ದು, ಹರಡುವಂಥದ್ದು ಕೂಡ ಆಗಲಿಲ್ಲ. ಅದರ ಜೊತೆಯಲ್ಲಿ ನಮ್ಮದು ಕೇರಳ ಗಡಿಯಲ್ಲಿರುವಂಥ, ಕಾಸರಗೋಡು ಗಡಿಯಲ್ಲಿರುವಂಥ ಒಂದು ತಾಲೂಕು ವಿಧಾನಸಭಾ ಕ್ಷೇತ್ರ. ಸುಮಾರು 9 ಗ್ರಾಮಗಳು ನಮ್ಮದು ಕೇರಳ ಗಡಿಯ ನಮ್ಮ ಕಾಸರಗೋಡಿನ ಜಿಲ್ಲೆಗೆ ಹೊಂದಿಕೊಂಡಿರುವಂಥ ಗ್ರಾಮಗಳು. ಅಲ್ಲಿಯ ಆ ಗಡಿ ಭಾಗದ ರಸ್ತೆಗಳನ್ನು ಪೂರ್ತಿ ಬಂದ್ ಮಾಡಿ ಜನಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕೂಡ ನಮ್ಮ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಮಾಡಿದ ಕಾರಣ ಆ ಕಾಸರಗೋಡಿನ ಕೊರೋನಾ ಸೋಂಕು ನಮಗೆ ತಾಗಲಿಲ್ಲ. ಅದೊಂದು ನೆಮ್ಮದಿಯ ವಿಚಾರ. ಅದರ ಜೊತೆಯಲ್ಲಿ ಜನ ಕೂಡ ಹಾಗೆ ಏನು ನಮ್ಮ ಆಶಾ ಕಾರ್ಯಕರ್ತರು, ಆರೋಗ್ಯ ಕಾರ್ಯಕರ್ತರು,
ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ ಏನು ಸೂಚನೆಯನ್ನು ಕೊಡ್ತಾರೋ ಆ ಸೂಚನೆಯನ್ನು 100ಕ್ಕೆ 100 ಪಾಲನೆ ಮಾಡುವಂಥ ಕೆಲಸವನ್ನು ಮಾಡಿದರು. ಅದರ ಪರಿಣಾಮ ಬಹುಶಃ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರೂ ನೆಮ್ಮದಿಯ ಆ ಒಂದು ಬದುಕನ್ನು ಈ ತನಕ ಕಾಣುವಂಥ ಒಂದು ಕೆಲಸ ಆಗಿದೆ. ಎಸ್ ತಾವು ಗಮನಿಸಿದಿರಿ ಅಂದರೆ ಪ್ರತಿನಿತ್ಯ ಓಡಾಡ್ತಾ ಇದ್ದೀರಿ, ಕ್ಷೇತ್ರ ವ್ಯಾಪ್ತಿಯ ಉದ್ದಕ್ಕೂ ಹೋಗಿ ಜನರ ಸಮಸ್ಯೆಗಳು ಏನು ಅನ್ನುವಂಥದ್ದನ್ನು ತಿಳಿಯುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ. ಸೊ ತಾವು ಗಮನಿಸಿದ ಹಾಗೆ ಅಂದರೆ ಮೊದಲು ಇದ್ದಂಥ ಸಮಸ್ಯೆಗೂ ಈ ಒಂದು ಲಾಕ್ಡೌನ್ ಅವಧಿಯಲ್ಲಿ ಉದ್ಭವ ಆಗಿರುವಂತಹ ಸಮಸ್ಯೆಗಳಿಗೂ ವ್ಯತ್ಯಾಸಗಳಿರ್ಬೋದು. ಸೊ ತಾವು ಕಂಡಿರುವ ಹಾಗೆ ಈಗ ಬದಲಾಗಿರುವಂಥ ವಿಚಾರಗಳೇನು ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ? ಲಾಕ್ಡೌನ್ ಆದಮೇಲೆ ಜನಜೀವನದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗ್ತದೆ ಸಹಜವಾಗಿ. ಜನ ನಿತ್ಯ ಕೂಲಿ ಕೆಲಸ ಮಾಡುವವರು, ಉದ್ಯೋಗ ಮಾಡುವವರು, ಉದ್ಯೋಗ ಇಲ್ಲದೆ ಕೂಲಿ ಕೆಲಸ ಇಲ್ಲದೆ ಮನೆಯಲ್ಲಿಯೇ ವಾಸವಾಗಿರುವಂಥ ಸಂಗತಿ ಆಗ್ತದೆ. ಒಂದಷ್ಟು ಫ್ಯಾಕ್ಟ್ರಿಗಳು, ಅಂಗಡಿ ಮುಂಗಟ್ಟುಗಳು ಬಂದಾಗಿ ಜನಜೀವನದಲ್ಲಿ ಒಂದಷ್ಟು ಏರುಪೇರು ಸಹಜವಾಗಿ ಆಗ್ತದೆ. ಇದಾದಾಗ ಒಂದಷ್ಟು ಆರ್ಥಿಕ ಮುಗ್ಗಟ್ಟು, ಒಂದಷ್ಟು ಜನರಿಗೆ ದಿನನಿತ್ಯದ ಆಹಾರ ಪಡಿತರ ವ್ಯವಸ್ಥೆಗೆ ಒಂದಷ್ಟು ಸಮಸ್ಯೆಗಳು, ಆರೋಗ್ಯ ದೃಷ್ಟಿಯಿಂದ ಒಂದಷ್ಟು ಖಾಸಗಿ ಆಸ್ಪತ್ರೆಗಳು ತಮ್ಮ ಲಾಕ್ಡೌನ್ನಿಂದಾಗಿ ಅವರು ಲಾಕ್ಡೌನ್ ಮಾಡಿದ ಕಾರಣ ಒಂದಷ್ಟು ಸಮಸ್ಯೆಗಳನ್ನು ಸಹಜವಾಗಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಎಲ್ಲ ಜಿಲ್ಲೆಯಲ್ಲಿ ಇರುವಂಥದ್ದು. ಅದು ಪುತ್ತೂರಿನಲ್ಲಿ ಇತ್ತು. ಆದರೆ ನಮ್ಮ ಪುತ್ತೂರಿನ ಸಹಾಯಕ ಕಮಿಷನರು, ತಹಸೀಲ್ದಾರರು, ನಮ್ಮ ಕಾರ್ಯನಿರ್ವಹಣಾಧಿಕಾರಿಯವರು ಎಲ್ಲ ಸೇರಿಕೊಂಡು ನಾವೊಂದು ಟಾಸ್ಕ್ ಫೋರ್ಸನ್ನು ಮಾಡಿ, ನಾನು ಶಾಸಕನಾಗಿ ನನ್ನ ಕಚೇರಿಯಲ್ಲಿ ಒಂದು ವಾರ್ ರೂಮನ್ನು ಮಾಡಿ ಎಲ್ಲೆಲ್ಲಿ ಸಮಸ್ಯೆಗಳಿದೆಯೋ ಆ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ನಾವು ಮಾಡಿದೆವು. ನಾವು ಪೊಲೀಸ್ ಇಲಾಖೆ, ನಮ್ಮ DSP ಅವರು ಕೂಡ ನಮ್ಮ ಜೊತೆ ಸೇರಿ ಎಲ್ಲೆಲ್ಲಿ ಇಂಥ ಸಮಸ್ಯೆಗಳಿದೆ, ಒಂದು ಆಹಾರ ವ್ಯವಸ್ಥೆಗೆ ಎಲ್ಲರೂ ಒಪ್ಪತ್ತಿನ ಊಟಕ್ಕೆ ಎಲ್ಲಿಯೂ ಸಮಸ್ಯೆ ಆಗಬಾರ್ದು ಎನ್ನುವಂಥದ್ದು ಒಂದು ನಮ್ಮದು. 3 ಹೊತ್ತು ಊಟ ಎಲ್ರಿಗೂ ಸಿಗಬೇಕು. ಅದರಲ್ಲಿ ಕೂಲಿ ಕಾರ್ಮಿಕರಿರ್ಬೋದು, ವಲಸೆ ಕಾರ್ಮಿಕರಿರ್ಬೋದು. ಅದೇ ರೀತಿಯಲ್ಲಿ ಆರೋಗ್ಯ ದೃಷ್ಟಿಯಿಂದ ಪ್ರತಿಯೊಬ್ಬರಿಗೂ ಅನಾರೋಗ್ಯ ಪೀಡಿತರಿಗೆ ಔಷಧಿಯನ್ನು ಒದಗಿಸುವಂಥ ಸಂಗತಿ. ಅದರ ಜೊತೆಯಲ್ಲಿ ತುರ್ತು ಸೇವೆಗಾಗಿ ಆಂಬ್ಯುಲೆನ್ಸ್ ಸೇವೆ, ಇನ್ನು ಮುಖ್ಯವಾಗಿ ಆ ಕುಡಿಯುವ ನೀರಿರ್ಬೋದು, ಆಹಾರ ವ್ಯವಸ್ಥೆ ಇರ್ಬೋದು. ಈ ದೃಷ್ಟಿಯಿಂದ ನಾವು ತುರ್ತು ಎಲ್ಲೆಲ್ಲಿ ಅವಶ್ಯಕತೆ ಉಂಟ ಅದನ್ನು ನನ್ನ ವಾರ್ ರೂಮಿನ ಮುಖಾಂತರ ಮತ್ತು ನಮ್ಮ ತಾಲೂಕು ಆಡಳಿತ ಮುಖಾಂತರ ವ್ಯವಸ್ಥೆ ಮಾಡುವಂಥ ಸಂಗತಿಯನ್ನು ನಾವು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು. ಎಸ್, ಮತ್ತಷ್ಟು ಮಾತನಾಡೋದಿದೆ, ಪ್ರಶ್ನೆಗಳು ಕೂಡ ಇದೆ, ಅದರ ನಡುವೆ ಕರೆಗಳು ಬರ್ತಾ ಇದೆ. ಸೊ ಮೊದಲ ಕರೆಯನ್ನು ಸ್ವೀಕಾರ ಮಾಡುವಂತಹ ಸಮಯ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್, ಎಲ್ಲಿಂದ ಕರೆಯನ್ನ ಮಾಡ್ತಾ ಇದ್ದೀರಿ? ನಾನು ಇಬ್ರಾಹಿಂ ಕುಂತೂರ್ ಅಂತ ಹೇಳಿ, ಸಾಮಾಜಿಕ ಕಾರ್ಯಕರ್ತ. ಎಸ್ ಮಾತಾಡಿ, ಶಾಸಕರಿದ್ದಾರೆ. ಎಸ್ ಮಾತಾಡಿ ಇಬ್ರಾಹಿಂ ಅವರೇ. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೇವೆ, ನೀವೇಗಿದ್ದೀರಿ? ನಾವು ಚೆನ್ನಾಗಿದ್ದೇವೆ ಸರ್. ಹೇಳಿ ಇಬ್ರಾಹಿಂ ಅವರೇ. ಕೊರೋನಾದ ಭಯಂಕರ ಎಫೆಕ್ಟ್ ಆಯ್ತಲ್ಲ ಸರ್? ಹೌದು. ಇದು ಎಂತ ಹೇಳಿದರೆ, ನಮಗೊಂದು ಮಾಹಿತಿ ಬೇಕಿತ್ತು ಸರ್. ಎಂತ ಹೇಳಿದರೆ, ಹೇಳಿ ಇಬ್ರಾಹಿಂ ರೇ. ಇದು ನಮ್ಮ ಈ ಕುಂತೂರು ಭಾಗದಿಂದಲ್ಲ ಎಲ್ಲ ದಿಕ್ಕಿಂದ ಸಾಮಾನ್ಯಗೆಲ್ಲ ಹೋಗ್ತಾರೆ, ಉಪ್ಪಿನಂಗಡಿ ಆಶ್ರಯಿಸ್ತಾರೆ ಈಗ ಸಾಮಾನ್ಯ ಜಾಸ್ತಿ ತಕೊಂಡು ಬರ್ಲಿಕ್ಕೆ. ಅಲ್ಲಿ ಪ್ರೈವೇಟ್ ಗಾಡಿಯಲ್ಲಿ ಹೋದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ತೊಂದರೆ ಕೊಡ್ತಾರೆ ಅಂತ ಹೇಳಿ ನನ್ನ ಮಿತ್ರ ಹೇಳಿದ್ರು ಈಗ ಫೋನ್ ಮಾಡಿ. 5,000 10,000 ಎಲ್ಲ ಫೈನ್ ಹೇಳ್ತಾ ಇದ್ದಾರಂತೆ. ಟೂರಿಸ್ಟ್ ಗಾಡಿಯಲ್ಲಿ ತಕೊಂಡು ಬರ್ಬೇಕು. ಮನೆಗೆ ದಿನ ಬಳಕೆ ಸಾಮಾನನ್ನು ಜಾಸ್ತಿ ತಕೊಂಡು ಬರೋದು ಉಪ್ಪಿನಂಗಡಿಯಿಂದಲೇ, ಅಕ್ಕಿ ಸಾಮಾನು. ಹಾಗೆ ನನಗೊಂದು ಮಿತ್ರ ಹೇಳಿದ್ರು. ಅದರ ಬಗ್ಗೆ ಏನಾದ್ರು ಮಾಹಿತಿ ಉಂಟು ಸರ್? ಲಾಕ್ಡೌನ್ ಆದ್ಮೇಲೆ ಒಂದಷ್ಟು ಅದೇ ಸರಿ ಗೊತ್ತಾಯ್ತು ಇಬ್ರಾಹಿಂ ಅವರೇ. ಈಗ ಇಡೀ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಲಾಕ್ಡೌನ್ ಆದಮೇಲೆ ಒಂದಷ್ಟು ಜನ ಆ ಸಾಮಾಜಿಕ ಅಂತರವನ್ನು ಕಾಯ್ದಿಟ್ಟುಕೊಂಡು ಪೇಟೆಯಲ್ಲಿ ಸಾಮಾನು ಖರೀದಿ ಮಾಡಬೇಕು. ಜನ ಪೇಟೆಗೆ ಬರಬಾರ್ದು, ವಾಹನಗಳು ಪೇಟೆಯಲ್ಲಿ ಅಡ್ಡದಿಡ್ಡಿ ಓಡಾಡಬಾರ್ದು. ಒಂದಷ್ಟು ಇದರಿಂದ ಕೊರೋನಾ ಹರಡ್ತದೆ ಅನ್ನುವಂಥ ದೃಷ್ಟಿಯಿಂದ ಒಂದಷ್ಟು ಕಟ್ಟುನಿಟ್ಟಿನ ನಿಯಮವನ್ನು ಕರ್ನಾಟಕ ಸರ್ಕಾರ ಹಾಕಿಕೊಂಡಿತ್ತು. ಇದನ್ನು ಜಾರಿ ಮಾಡಲಿಕ್ಕೆ ಪೊಲೀಸ್ ಇಲಾಖೆಗೆ ವಿಶೇಷವಾದಂಥ ಅಧಿಕಾರವನ್ನು ಕೊಟ್ಟಿತ್ತು. ಸಹಜವಾಗಿ ಪೊಲೀಸ್ ಇಲಾಖೆ ಲಾ ಆ್ಯಂಡ್ ಆರ್ಡರ್ ನಮ್ಮಲ್ಲಿ ಪಾಲನೆ ಮಾಡುವವರು. ಆ ದೃಷ್ಟಿಯಿಂದ ಇವತ್ತು ಜಿಲ್ಲಾಡಳಿತ ಮತ್ತು ನಮ್ಮ ತಾಲೂಕು ಆಡಳಿತ ಕೆಲವೊಂದು ತುರ್ತು ಸೇವೆಗಾಗಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಇನ್ನೊಂದು ಪಡಿತರ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ, ಇನ್ನು ತರಕಾರಿ ಇತ್ಯಾದಿ ತರಲಿಕ್ಕೆ,
ಇನ್ನೊಂದಷ್ಟು ನಮ್ಮ ರೈತರಿಗೆ ತಮ್ಮ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಒಂದು ಅಗತ್ಯ ಸೇವೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದನ್ನು ಹೊರತಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಯಾರ್ಯಾರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅವರು ಓಡಾಡಬಹುದು ಎನ್ನುವಂಥದ್ದು ನಮ್ಮ ಜಿಲ್ಲಾಡಳಿತದ ಒಂದು ಆದೇಶ ಮತ್ತು ಸೂಚನೆ. ಅದೇ ರೀತಿ ಹೇಳ್ತೇನೆ, ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪೊಲೀಸ್ ಇಲಾಖೆ ನಾವು DSP ಅವರು, ಸಹಾಯಕ ಆಯುಕ್ತರು, AC ಅವರು ಸೇರಿಕೊಂಡು ಒಂದು ತೀರ್ಮಾನವನ್ನು ಮಾಡಿದ್ದೆವು. ಮಧ್ಯಾಹ್ನ 12 ಗಂಟೆ ತನಕ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡುವವರಿಗೆ ಯಾರಿಗೂ ಸಮಸ್ಯೆ ಮಾಡಬಾರ್ದು. ಅಗತ್ಯವುಳ್ಳವರು ಆ ಪೇಟೆಗೆ ಹೋಗಿ ದ್ವಿಚಕ್ರ ವಾಹನದಲ್ಲಿ ಹೆಚ್ಚಾಗಿ ಹೋಗಿ ಅದನ್ನು ಖರೀದಿ ಮಾಡಬೇಕೆನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೆವು. ಅದರ ಜೊತೆಯಲ್ಲಿ ಅಂಗಡಿ ಮಾಲೀಕರು ತಮ್ಮ ಅಂಗಡಿಗಳಿಗೆ ಏನಾದರೂ ಸಾಮಾನು ತರೋದಿದ್ದರೆ ಅವರು ಏನು ಈಗಾಗಲೇ ತಾವು ಉಲ್ಲೇಖ ಮಾಡಿದಾಗೆ ಟೂರಿಸ್ಟ್ ಗಾಡಿಯಲ್ಲಿ ಹೋಗಬೇಕು ಅಂತೇಳಿ. ಯಾಕಂದರೆ ಟೂರಿಸ್ಟ್ ಅಂದರೆ ಬಾಡಿಗೆ ಮಾಡಿಕೊಂಡು ಹೋಗುವಂಥ ಗಾಡಿಗಳು. ಖಾಸಗಿ ವಾಹನದಲ್ಲಿ ಮಾಲೀಕರು ಬಹುಶಃ ಯಾವುದೋ ವೈಯಕ್ತಿಕ ಸಂಗತಿಗಳಿಗೆ, ವೈಯಕ್ತಿಕ ಕೆಲಸಗಳಿಗೆ ಹೋಗ್ತಾರೆ ಅನ್ನೋ ದೃಷ್ಟಿಯಿಂದ ಟೂರಿಸ್ಟ್ ಗಾಡಿಗಳಲ್ಲಿ ಹೋಗಬೇಕೆನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೆವು. ಆದರೂ ಅನಿವಾರ್ಯವಾಗಿ ಖಾಸಗಿ ವಾಹನದಲ್ಲಿ ಕೂಡ ತಮ್ಮ ಅಗತ್ಯ ಸೇವೆಗಳನ್ನು ಮಾಡ್ಬೋದು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದೇವೆ. ಉಪ್ಪಿನಂಗಡಿಯಲ್ಲಿ ಹಾಗೆ ಸ್ವಲ್ಪ ಕಟ್ಟುನಿಟ್ಟಾಗಿ ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ. ಯಾಕಂದರೆ 2 ಸಲ ನಮ್ಮ ಪತ್ರಿಕೆಯಲ್ಲಿ ಕಂಪ್ಲೇಂಟ್ ಬಂತು, ಪತ್ರಿಕೆಯವರೇ ಉಲ್ಲೇಖ ಮಾಡಿದರು, ಉಪ್ಪಿನಂಗಡಿಯಲ್ಲಿ ಲಾಕ್ಡೌನ್ ಕಾಣ್ತಾ ಇಲ್ಲ, ಜನ ಅಡ್ಡದಿಡ್ಡಿ ಓಡಾಡ್ತಾ ಇದ್ದಾರೆ, ವಾಹನಗಳು ವಿಪರೀತ ಇದೆ ಅಂತೇಳಿ. ಆಮೇಲೆ ಸ್ವಲ್ಪ ಅದನ್ನು ಏನು ಟೈಟ್ ಮಾಡುವಂಥ ಸಂಗತಿಯನ್ನು ಪೊಲೀಸ್ ಇಲಾಖೆ ಮಾಡಿದರು. ಜನರಿಗೆ ಸಮಸ್ಯೆ ಆಗಬಾರ್ದು ಅಂತೇಳಿ ನಾನು ನಿನ್ನೆ ಪುನಃ ನಮ್ಮ ಇನ್ಸ್ಪೆಕ್ಟ್ರಿಗೆ, ಬಾಕಿಯವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಬಹುಶಃ ಇವತ್ತಿನಿಂದ ಅದು ಸರಿಯಾಗ್ತಾ ಇದೆ. ಇಬ್ರಾಹಿಂ ಅವರೇ, ಏನು ಸಮಸ್ಯೆ ಆಗದಾಗೆ ನೋಡಿಕೊಳ್ಳುವ ಕೆಲಸವನ್ನು ನಾನು ಮಾಡ್ತೇನೆ. ಧನ್ಯವಾದಗಳು ಇಬ್ರಾಹಿಂ ಅವರೇ ಕರೆಯನ್ನು ಮಾಡಿದ್ದಕ್ಕಾಗಿ. ಗ್ರಾಮಾಂತರ ಪ್ರದೇಶಗಳನ್ನು ಗಮನಿಸಿದರೆ ಬಹುತೇಕ ಕೃಷಿ ಪ್ರಧಾನ ಪ್ರದೇಶಗಳಿರುವಂಥದ್ದು ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಭತ್ತವನ್ನು ಬೆಳೀತಾರೆ, ಜೊತೆಗೆ ಅಡಿಕೆ, ರಬ್ಬರ್, ಗೇರು ಬೀಜ ಎಲ್ಲವೂ ಕೂಡ ಅಲ್ಲಿ ಕಂಡು ಬರ್ತಾ ಇದೆ ಅನ್ನುವಂಥದ್ದು. ಬಹುಶಃ ಎಲ್ಲರಿಗೂ ಕೂಡ ಈಗ ಸಮಸ್ಯೆ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಅದರ ಬಗ್ಗೆ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತೇನೆ. ಮತ್ತೊಬ್ಬರು ಕರೆಯನ್ನು ಮಾಡಿದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಸರ್, ಇದು ಕೆದಿಲದಿಂದ ಉಮೇಶ್ ಅಂತ ಮಾತಾಡೋದು. ಉಮೇಶ್ ಮಾತಾಡಿ ಸರ್, ಮಾತಾಡಿ, ಶಾಸಕರಿದ್ದಾರೆ. ನಿಮ್ಮ ಈ ಸೇವಾ ಮನೋಭಾವ ತುಂಬಾ ಖುಷಿ ತಂದಿದೆ ಸರ್. ತಾವು ಕ್ಷೇತ್ರದಲ್ಲಿ ಎಲ್ಲರಿಗೂ ಆಹಾರ ಕಿಟ್ಟನ್ನು ವಿತರಿಸುತ್ತಿದ್ದೀರಿ. ಆದರೆ ಕೆಲವು ಜನಗಳು ತಮ್ಮ ಮನೆಯಲ್ಲಿ ಆಹಾರ ದಿನಸಿ ಇದ್ದರೂ ಸಹ ಹತ್ತಿರದ ಮನೆಯಲ್ಲಿ ಕೊಟ್ಟರೆ ನಮಗೆ ಸಹ ಕೊಡಬೇಕೆನ್ನುವ ಮನೋಭಾವ ಬಂದಿದೆ. ಅಂತ ಮನೋಭಾವ ದೂರವಾಗ್ಬೇಕು ಸರ್. ಯಾಕಂತ ಹೇಳಿದ್ರೆ ತಾವು ಕೊಡ್ತಿರುವುದು ಕಷ್ಟದ ಸಂದರ್ಭದಲ್ಲಿ ಜನಗಳಿಗೆ ಸಹಾಯವನ್ನು ಮಾಡ್ತಿದ್ದೀರಿ ಈ ಲಾಕ್ಡೌನ್ ಸಂದರ್ಭದಲ್ಲಿ. ಆದರೆ ಇತರರು ಸಹ ತಮಗೆ ಸಹ ಸಿಗಬೇಕೆನ್ನುವುದು ದುರಾಸೆಯಾಗಿದೆ. ಅದಕ್ಕೆ ನೀವು ಒಂದು ತಮ್ಮ ಫೋನ್ ಕಾರ್ಯಕ್ರಮದಲ್ಲಿ ಜನಗಳಿಗೆ ಮಾಹಿತಿಯನ್ನು ತಿಳಿಸಬೇಕು. ಇದು ಕಷ್ಟದ ಬಡವರಿಗೋಸ್ಕರ ಕೊಡುತ್ತಿರುವುದಂತ ಭಾವನೆ ಬರಬೇಕು ಎಲ್ರಿಗೂ. ಉಮೇಶರೇ, ನಿಮ್ಮ ಅಭಿಪ್ರಾಯ ಬಹಳ ಪ್ರಮುಖವಾದಂಥ ಒಂದು ವಿಚಾರ. ಯಾಕಂದರೆ ಇವತ್ತು ದೇಶದಲ್ಲಿ ಆಪತ್ತಿದೆ, ಬದುಕುವುದೇ ಕಷ್ಟ, ಜೀವ ಉಳಿಯುವುದೇ ಕಷ್ಟ ಎನ್ನುವಂಥ ಈ ಸಂದರ್ಭದಲ್ಲಿ ನಾನು ಬದುಕಬೇಕು, ಇನ್ನೊಬ್ಬರನ್ನು ಬದುಕಲಿಕ್ಕೆ ನಾನು ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಮನೋಭಾವನೆಯಿಂದ ಇವತ್ತು ನಮ್ಮ ಸಾರ್ವಜನಿಕರು ಇವತ್ತು ತಮ್ಮ ಬದುಕನ್ನು ನಿರ್ವಹಿಸಬೇಕು. ಅದಕ್ಕಾಗಿ ಬಹುಶಃ ದೇಶದ ಪ್ರಧಾನಿಯವರು ಈ ದೇಶದಲ್ಲಿ ಪ್ರತಿಯೊಬ್ಬರ ಜೀವ ಕೂಡ ಭಾರಿ ಮುಖ್ಯ, ಆ ಜೀವಕ್ಕೆ ಬೆಲೆ ಕೊಡುವ ದೃಷ್ಟಿಯಿಂದ ಇವತ್ತು ಲಾಕ್ಡೌನನ್ನು ನಮ್ಮ ಕಡೆ ಇವತ್ತು ಹೇರಿ ಬಹುಶಃ ಪ್ರತಿಯೊಬ್ಬರು ಆರೋಗ್ಯವಂತರಾಗಿ ಜೀವನ ಮಾಡಬೇಕೆನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆರೋಗ್ಯವಂತರಾಗಿ ಜೀವನ ಮಾಡಬೇಕಿದ್ರೆ ಇವತ್ತಿನ ಈ ಒಂದು ಕಾಲಮಾನದಲ್ಲಿ ಆಹಾರ ಪಡಿತರ ಸಾಮಗ್ರಿಗಳ ಕೊರತೆ, ಉದ್ಯೋಗ ಇಲ್ಲದೆ ಮನೆಯಲ್ಲೇ ಇರುವಂಥ ಈ ಒಂದು ವಾತಾವರಣದಲ್ಲಿ ಇವತ್ತು ಉಳ್ಳವರು ಇಲ್ಲದವರಿಗೆ ದಾನ ಮಾಡುವಂಥ ಒಂದು ಪ್ರಮೇಯ ನಾವು ನೋಡ್ತಾ ಇದ್ದೇವೆ. ಹೃದಯ ಶ್ರೀಮಂತಿಕೆಯನ್ನು ತೋರಿಸ್ತಾ ಇದ್ದಾರೆ. ಬಹುಶಃ ಅದು ಕಡು ಬಡವನಲ್ಲಿ ಇರಬೇಕು, ಶ್ರೀಮಂತನಲ್ಲಿ ಇರಬೇಕು, ಮಧ್ಯಮ ವರ್ಗದಲ್ಲಿ ಇರಬೇಕು. ಆ ಒಂದು ಪಾಲನೆ ಮಾಡಿದಾಗ ಬಹುಶಃ ಎಲ್ಲರೂ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ. ಆದ್ದರಿಂದ ಇಲ್ಲಿ ಯಾವುದೇ ವ್ಯಾಪಾರಿ ಮನೋಭಾವನೆ ಆಗಿರ್ಬೋದು, ಸ್ವಾರ್ಥ ಮನೋಭಾವನೆಯನ್ನು ಬಿಟ್ಟು ನಾವು ದೇಶಕ್ಕಾಗಿ ಬದುಕುವಂಥದ್ದು, ಸಮಾಜಕ್ಕಾಗಿ ಬದುಕುವಂಥದ್ದು, ಎಲ್ರಿಗೂ ಬದುಕು ಕೊಡಬೇಕೆನ್ನುವಂಥ ಮನೋಭಾವನೆಯಿಂದ ನಮ್ಮೆಲ್ಲ ಬಂಧುಗಳು ಈ ಒಂದು ಕೊರೋನಾದ ವಿರುದ್ಧ
ಹೋರಾಟ ಮಾಡಬೇಕು ಅಂತೇಳಿ ನಾನು ನನ್ನ ಎಲ್ಲ ಬಂಧುಗಳಿಗೆ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಸ್, ಅದು ಬಹಳ ಮುಖ್ಯವಾಗಿರುವಂತಹ ವಿಚಾರಗಳು. ಎಸ್, ಮತ್ತೊಬ್ರು ಕರೆಯನ್ನ ಮಾಡಿದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ತಮ್ಮ ಹೆಸರು ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಮಸ್ತೆ, ನಾನು ಸುದರ್ಶನ್ ಅಂತ ಪುತ್ತೂರಿನಿಂದ ಮಾತಾಡ್ತಿದ್ದೇನೆ. ಹೇಳಿ ಸುದರ್ಶನ್. ಎಸ್, ಮಾತಾಡಿ. ನಮಸ್ತೆ. ನಮಸ್ಕಾರ. ಶಾಸಕರಿಗೆ ಧನ್ಯವಾದಗಳು. ನಮ್ಮ ದೇಶ ಏನು ಒಂದು ಕೊರೋನಾ ಭೀತಿಯನ್ನ ಎದುರಿಸ್ತಾ ಇದೆ. ನಮ್ಮ ನರೇಂದ್ರ ಮೋದಿ ಅವರು ಹೇಳಿದಂತ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಪುತ್ತೂರಿನಲ್ಲಿ ಈ ಕೊರೋನಾ ಭೀತಿಯನ್ನು ಎದುರಿಸುವಂತ ವ್ಯವಸ್ಥೆ ನಿಮ್ಮ ಒಂದು ಮುಂದಾಳತ್ವದಲ್ಲಿ ಮತ್ತು ಸಹಾಯಕರ ದೃಷ್ಟಿಯಿಂದ ಬಹಳ ಉತ್ತಮ ರೀತಿಯಲ್ಲಿ ನಡೀತಾ ಇದೆ, ವ್ಯವಸ್ಥಿತವಾಗಿ ನಡೀತಾ ಇದೆ. ಜನ ಸ್ವಲ್ಪ ನೆಮ್ಮದಿಯಲ್ಲಿದ್ದಾರೆ. ಅಭಿನಂದನೆಗಳು. ಧನ್ಯವಾದಗಳು ಸುದರ್ಶನ್. ಎರಡನೆಯದಾಗಿ, ಈಗ ಏನು ಲಾಕ್ಡೌನ್ ಇದೆ, ಈ ಸಂದರ್ಭದಲ್ಲಿ ಜನ ಹೇಳಿ ಮಾತಾಡಿ ವಸ್ತುಗಳಿಗೋಸ್ಕರ ಪರದಾಡ್ತಾ ಇದ್ದಾರೆ. ಮುಂದೆ ಈ ಕೊರೋನಾ ಭೀತಿ ಯಾಕೆ ಉಂಟಾಗಿದೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಏನು ಆರೋಗ್ಯದ ದೃಷ್ಟಿಯಿಂದ ಏನು ನೈರ್ಮಲ್ಯತೆ ಮತ್ತು ಏನು ಒಂದು ಕಳಬೆರಕೆ ವಸ್ತುಗಳ ಮತ್ತು ವಿಷಬೆರಕೆ ವಸ್ತುಗಳಿಂದಾಗಿ ಒಂದು ಕರೋನಾ ಭೀತಿ ಎದುರಾಗಿದೆ. ಯಾಕಂತೇಳಿದ್ರೆ ಮನುಷ್ಯನ ದೇಹದಲ್ಲಿ ಒಂದು ಇಮ್ಯುನಿಟಿ ಅನ್ನೋದು ಕಮ್ಮಿ ಆಗಿದೆ. ಆದ್ರಿಂದ ಏನೀಗ ಲಾಕ್ಡೌನ್ ಅನ್ನ ಇನ್ನು ತೆರೀತಾರೆ ಈ ದೇಶದಾದ್ಯಂತ, ಆಗ ದಯವಿಟ್ಟು ಯಾವ್ದು ಈ ಕೋಳಿ ಅಂಗಡಿಗಳು ಒಂದು ಸರಿ ನೈರ್ಮಲ್ಯವನ್ನ ಕಾಪಾಡುದಿಲ್ಲ, ಹೋಟೆಲ್ಗಳು ಸರಿಯಾದ ನೈರ್ಮಲ್ಯವನ್ನ ಕಾಪಾಡುದಿಲ್ಲ, ವೈನ್ ಶಾಪ್ಗಳು ಎಲ್ಲಿ ಜನರಿಗೆ ಅಗತ್ಯ ತೊಂದರೆ ಆಗ್ತದೆ ಅಲ್ಲಿ ಅಂಗಡಿಗಳು ತೆರೆದಿದೆ. ಇಂಥದ್ದನ್ನು ಪುನರ್ ಆರಂಭ ಮಾಡುವಾಗ ದಯವಿಟ್ಟು ಎಲ್ಲಿ ನೈರ್ಮಲ್ಯತೆ ಇಲ್ವಾ, ಎಲ್ಲಿ ಸಮಸ್ಯೆಗಳಿದೆಯಾ ಅಲ್ಲಿ ಕೋಳಿ ಅಂಗಡಿಗಳಾಗ್ಲಿ, ಹೋಟೆಲ್ಗಳಾಗ್ಲಿ ಅಥವಾ ವೈನ್ ಶಾಪ್ಗಳಾಗ್ಲಿ ಮತ್ತೆ ತೆರೆಯದಂತೆ ಇದನ್ನ ಕಂದಾಯ ಇಲಾಖೆ ಅಥವಾ ಸಂಬಂಧಪಟ್ಟಂತ ಪಂಚಾಯತ್ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಮೆಟ್ರೋ ಸಿಟಿ ಇರ್ಬೋದು, ಇವರು ಅದನ್ನ ಪರಿಶೀಲನೆ ಮಾಡಿ ಎಲ್ಲಿ ಅದಕ್ಕೆ ಆಕ್ಷೇಪಗಳಿದೆಯಾ ಅಲ್ಲಿ ಪುನರಾರಂಭ ಮಾಡಲಿಕ್ಕೆ ಅನುಮತಿ ಕೊಡಬಾರ್ದು ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಮನವಿಯನ್ನ ಸಲ್ಲಿಸಿದ್ದೇನೆ. ತಾವು ದಯವಿಟ್ಟು ನಮ್ಮ ತಾಲೂಕಿನಲ್ಲಿ ನಿಮ್ಮ ಶಾಸಕ ಕ್ಷೇತ್ರದಲ್ಲಿ ಇಂಥದಕ್ಕೆ ಅನುಮತಿ ಕೊಡದ ರೀತಿಯಲ್ಲಿ ಕೆಲಸವನ್ನ ಮಾಡ್ಬೇಕಂತ ನಾನು ಮನವಿ ಮಾಡ್ತಾ ಇದ್ದೇನೆ. ಸುದರ್ಶನ್ರೆ, ನಿಮ್ಮ ಸಾಮಾಜಿಕ ಕಳಕಳಿ ಸಹಜವಾದ್ದು. ಸ್ವಚ್ಛತೆಯ ದೃಷ್ಟಿಯಿಂದ, ಆರೋಗ್ಯ ದೃಷ್ಟಿಯಿಂದ ನೀವು ಹೇಳಿದಂಥ 2-3 ವಿಚಾರಗಳನ್ನು ಒತ್ತು ಕೊಟ್ಟು ಕೊರೋನಾ ಕಾಯಿಲೆ ಏನು ಈಗಾಗಲೇ ನಮ್ಮ ದೇಶದಲ್ಲಿ ವ್ಯಾಪಕವಾಗಿ ಹರಡಿದೆ, ಇದಕ್ಕೆ ಸಂಬಂಧಪಟ್ಟಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸೂಕ್ತ ತೀರ್ಮಾನಗಳನ್ನು ತಗೊಂಡು ಅದನ್ನು ಕೊರೋನಾ ಹರಡುವಿಕೆಯನ್ನು ಮತ್ತು ಕೊರೋನಾ ಪೀಡಿತ ನಮ್ಮ ರೋಗಿಗಳನ್ನು ಗುಣಪಡಿಸುವ ದಿಸೆಯಿಂದ ಏನೇನು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾರೋ ಈ ಕಾರ್ಯಕ್ರಮಗಳು ಮುಗಿದ ನಂತರ ನೀವು ಹೇಳಿದಂಥ ಆ 2-3 ವಿಚಾರಕ್ಕೆ ಒತ್ತು ಕೊಟ್ಟು ನಮ್ಮ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಏನು ಕ್ರಮ ತಗೊಳ್ಬೋದೋ ಅದರ ಬಗ್ಗೆ ನಾನೊಬ್ಬ ಆಡಳಿತ ಪಕ್ಷದ ಶಾಸಕನಾಗಿ ನಮ್ಮ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ನಾನು ಕೂಡ ಈ ಸಲಹೆಯನ್ನು ಕೊಟ್ಟು ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುವ. ಎಸ್, ಧನ್ಯವಾದಗಳು ಸುದರ್ಶನ್ ಅವರೇ ಕರೆಯನ್ನ ಮಾಡಿದ್ದಕ್ಕೆ. ಬಹುಶಃ ಅವರ ಕಳಕಳಿ ಕೂಡ ಅದು ಉಲ್ಲೇಖನೀಯ ವಿಚಾರ ಅನ್ನುವಂಥದ್ದು. ಅನೇಕ ಸಮಸ್ಯೆಗಳು, ಆ ಬಗ್ಗೆ ದೂರುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಎಸ್, ಅದರಿಂದ ಮುಂಚೆ ಮಾತನಾಡ್ತಾ ಇದೆ ಕೃಷಿಕರ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಅಡಿಕೆ ಬೆಳೆಗಾರರು ಇರ್ಬೋದು, ರಬ್ಬರ್ ಬೆಳೆಗಾರರು ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗ್ತಾ ಇದೆ ಅಂತ. ದಕ್ಷಿಣ ಕನ್ನಡ ಜಿಲ್ಲೆಯ ಆರ್ಥಿಕತೆ ಒಂದು ಮೀನುಗಾರಿಕೆಯನ್ನು ಹೊಂದಿಕೊಂಡಿದೆ, ಇನ್ನೊಂದು ಅಡಿಕೆ ರಬ್ಬರ್ ಅನ್ನು ಹೊಂದಿಕೊಂಡಿದೆ. ಎಸ್, ಮುಂದುವರಿಸ್ತೇನೆ. ಕರೆಯನ್ನ ಸ್ವೀಕಾರ ಮಾಡ್ಕೊಂಡು. ಹಲೋ 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 ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾಗೇಶ್ ಅಂತ ಬಂಟ್ವಾಳದಿಂದ. ಹೇಳಿ, ಹೆಸರೇನು? ನಾಗೇಶ್. ನಾಗೇಶ್, ಹೇಳಿ ನಾಗೇಶ್. ಮಾತಾಡಿ. ನಮ್ದು ಏನಂದ್ರೆ BPL ಕಾರ್ಡಿಗೆ 5 ಕಿಲೋ ಅಕ್ಕಿ ಕೊಡ್ತಾ ಇದ್ದಾರೆ ಈಗ ಒಬ್ಬರಿಗೆ ತಲ. ಈಗ ನಮ್ಗೆ ಸಮಸ್ಯೆ ಅಂದ್ರೆ ಈಗ ಕೆಲ ಮಂದಿಗೆ 35 kg ಅಂದ್ರೆ 2 ತಿಂಗಳು 70 ಕಿಲೋ ಬೆಲ್ತಿಗೆ ಸಿಗ್ತಾ ಉಂಟು. ಅದು 70 kg ಸಿಗ್ತದೆ, ಬೆಲ್ತಿಗೆ ಅಕ್ಕಿಯನ್ನು ತಗೊಂಡು ಎಂತ ಮಾಡೋದು? ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕುಚ್ಚಲಕ್ಕಿಯನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಆಗುತ್ತಾ ಅಂತ ಒಂದು ಪ್ರಶ್ನೆ. ನಾಗೇಶ್ವರೇ, ನೀವು ಹೇಳಿದಾಗಿ ಈಗಾಗಲೇ ಒಂದು ವ್ಯಕ್ತಿಗೆ BPL ರೇಷನ್ ಕಾರ್ಡ್ ಇರುವಂಥ ಒಂದು ವ್ಯಕ್ತಿಗೆ 10 kg ಅಕ್ಕಿಯನ್ನು ಕೊಟ್ಟಿದ್ದಾರೆ. ಹೌದು, ಪ್ರತಿಯೊಂದು ರೇಷನ್ ಕಾರ್ಡಲ್ಲಿ, ರೇಷನ್ ಶಾಪಲ್ಲಿ ಅದು ಕೊಡುವಂಥ ವ್ಯವಸ್ಥೆ ಆಗಿದೆ. ಆರಂಭದಲ್ಲಿ 10 kg ಬೆಳ್ತಿಗೆ ಅಕ್ಕಿಯನ್ನು ಕೊಡುವಂಥ ಕೆಲಸ ಆಯಿತು. ಈಗ ಕುಚಿಲಕ್ಕಿಯನ್ನು ಕೊಡ್ತಾ ಇದೆ. ಯಾಕಂದರೆ ಸರ್ಕಾರದ ಉದ್ದೇಶ ಇತ್ತು 50% ಕುಚಿಲಕ್ಕಿ, 50% ಬೆಳ್ತಿಗೆ ಕೊಡಬೇಕು ಅಂತೇಳಿ. ಆರಂಭದಲ್ಲಿ ನಮಗೆ ಸ್ಟಾಕ್ ಬಂದದ್ದು ಬೆಳ್ತಿಗೆ ಅಕ್ಕಿ ಬಂತು. ಆ ಬೆಳ್ತಿಗೆ ಅಕ್ಕಿಯನ್ನು ರೇಷನ್ ಶಾಪ್ನವರು ಒಮ್ಮೆಲೆ ಡಂಪ್ ಮಾಡಿದ ಕಾರಣ ಟ್ರಾನ್ಸ್ಪೋರ್ಟ್ ಮತ್ತೊಂದು ಖರ್ಚು ವೆಚ್ಚಗಳು ಬೀಳ್ತದೆ ಅಂತೇಳಿ ಅದನ್ನು ಬಂದವರಿಗೆಲ್ಲ 10 kg ಕೊಡುವಂಥ ಸಂಗತಿಯನ್ನು ಮಾಡಿದರು. ಈಗ 10 kg ಎಲ್ಲ ಬಂದದ್ದನ್ನು ಕುಚಿಲಕ್ಕಿಯನ್ನೇ ಕೊಡ್ತಾ ಇದ್ದಾರೆ. ಮುಂದಿನ ಸಲ ಈ ರೀತಿಯ ವ್ಯತ್ಯಾಸ ಆಗದಾಗಿ ನಾವು ಜಿಲ್ಲಾಡಳಿತಕ್ಕೆ, ನಮ್ಮ ತಹಸೀಲ್ದಾರರಿಗೆ, ನಮ್ಮ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಡೆಪ್ಯೂಟಿ ಡೈರೆಕ್ಟ್ರಿಗೆ
ನಮ್ಮ ಉಸ್ತುವಾರಿ ಸಚಿವರಲ್ಲಿ ನಾನು ಇದರ ಬಗ್ಗೆ ಮಾತಾಡಿದ್ದೇನೆ. ಈ ರೀತಿಯಿಂದಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಆ BPL ಪಡಿತರದಾರರಿಗೆ ಬಹುಶಃ ಗಂಜಿ ಮಾಡಲಿಕ್ಕೆ ಅನ್ನ ಮಾಡಲಿಕ್ಕೆ ಸಮಸ್ಯೆ ಆಗ್ತದೆ. ನಾವೆಲ್ಲ ಕುಚಲಕ್ಕಿ ತಿನ್ನುವವರು, ಬೆಳ್ತಿಗೆ ಅಕ್ಕಿ ತಿನ್ನುವವರು ಅಲ್ಲ. ಆ ದೃಷ್ಟಿಯಿಂದ ಇನ್ನು ಕೊಡುವಂಥ ಅಕ್ಕಿಯನ್ನು ಕುಚಲಕ್ಕಿಯನ್ನೇ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಈಗ ಕುಚಲಕ್ಕಿ ಮತ್ತು ಇನ್ನು ಪುನಃ ಗೋಧಿಯನ್ನು ಕೊಡಲಿಕ್ಕಿದೆ. ಆಗ ಅದನ್ನು ಸರಿಪಡಿಸುವಂಥ ಸಂಗತಿ ಮಾಡ್ತೇವೆ. ಅದೇ ರೀತಿ APL ಕಾರ್ಡ್ದಾರಿಗೂ ಆ ಒಂದು ಪಡಿತರ ವ್ಯವಸ್ಥೆಯನ್ನು ಅವರು KGಗೆ 15 ರೂಪಾಯಿ ಕೊಟ್ಟು ಖರೀದಿ ಮಾಡಲಿಕ್ಕೆ ಅವಕಾಶವನ್ನು ರೇಷನ್ ಶಾಪಲ್ಲಿ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ಮುಂದಿನ ವಾರದಿಂದ ವ್ಯವಸ್ಥೆ ಎಲ್ಲ ನಮ್ಮ ಪಡಿತರ ಅಂಗಡಿಗಳಲ್ಲಿ ನಾವು ಮಾಡುವವರಿದ್ದೇವೆ. ಎಸ್ ಸರ್, ಧನ್ಯವಾದಗಳು ನಾಗೇಶ್ ಅವರೇ ಕರೆಯನ್ನು ಮಾಡಿದ್ದಕ್ಕಾಗಿ. ಎಸ್ ಸರ್, ಕೃಷಿಯ ವಿಚಾರಕ್ಕೆ ನಾವು ಮಾತನಾಡ್ತಾ ಇದ್ವಿ ಸರ್. ತಾವು ಹೇಳ್ತಾ ಇದ್ರಿ ಮುಖ್ಯವಾಗಿ ಈಗ ಅದೇ ನಮ್ಮ ಆರ್ಥಿಕತೆ ಒಂದು ಮೀನುಗಾರಿಕೆ ನಮ್ಮ ಕರಾವಳಿ ಪ್ರದೇಶದಲ್ಲಿ, ಇನ್ನು ಮಲೆನಾಡಿನ ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಬಂಟ್ವಾಳ ತಾಲೂಕಲ್ಲಿ ನಮ್ಮದು ಅಡಿಕೆ, ರಬ್ಬರ್, ಕೊಕ್ಕೋ ಇದನ್ನು ಹೊಂದಿಕೊಂಡು ವಾಣಿಜ್ಯ ಬೆಳೆಗಳು. ನಮ್ಮೆಲ್ಲ ಕೃಷಿ ಕಾರ್ಮಿಕರು ಕೂಡ ಇವರನ್ನೇ ಡಿಪೆಂಡ್ ಆಗಿದ್ದಾರೆ, ಹೊಂದಿಕೊಂಡಿದ್ದಾರೆ. ಇದರಿಂದಾಗಿ ಈ ಮೀನುಗಾರಿಕೆ ನಿಂತು ಹೋಗಿದೆ. ಅಡಿಕೆ ಬೆಳೆಗಾರರು ಈಗ ಕೊಯ್ಲಾಗಿ ಮಾರುಕಟ್ಟೆಗೆ ಅಡಿಕೆ ಮತ್ತು ಕೊಕ್ಕೋ ತರುವಂಥ ಈ ಸಮಯ ಬಂದಿದೆ. ಆದರೆ ಲಾಕ್ಡೌನ್ ಆದ ಕಾರಣ ಮಾರುಕಟ್ಟೆಗೆ ಹೋಗಿ ತಮ್ಮ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡುವಾಗಿಲ್ಲ. ಇದರಿಂದಾಗಿ ಒಂದಷ್ಟು ಆರ್ಥಿಕ ಮುಗ್ಗಟ್ಟು ನಮ್ಮ ರೈತರಿಗೆ ಆಗಿದೆ. ಇದನ್ನು ಮನಗಂಡು ನಾನು ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು, ಜಿಲ್ಲಾಡಳಿತ, ನಮ್ಮ DC ಅವರಲ್ಲಿ ಮಾತಾಡಿ ನಮ್ಮ ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ನಮ್ಮ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಸಂಸದರು ಸೇರಿಕೊಂಡು ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಭಾಗದ ರೈತರಿಗೆ ಅಡಿಕೆ ಮತ್ತು ಕೊಕ್ಕೋ ಖರೀದಿ ಮಾಡಲಿಕ್ಕೆ ಕ್ಯಾಂಪ್ಕೋದ ಮುಖಾಂತರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಅಡಿಕೆ ಮತ್ತು ಕೊಕ್ಕೋ ಆ ಭಾಗದ ರೈತರು ಮಾರಿ ಒಂದಷ್ಟು ಕೂಲಿ ಕಾರ್ಮಿಕರಿಗೆ ಸಂಬಳವನ್ನು ಕೊಡುವಂಥ ಕೆಲಸವನ್ನು ಹಿಂದಿನಿಂದಲೂ ಮಾಡ್ತಾ ಇದ್ರು. ಮತ್ತೆ ಇವರ ಆರ್ಥಿಕತೆಯನ್ನು ಅದರ ಮುಖಾಂತರ ನಿಭಾಯಿಸ್ತಾ ಇದ್ರು. ಅದಕ್ಕಾಗಿ ತುರ್ತು ಅಗತ್ಯಕ್ಕೆ ಬೇಕಾಗಿ ಅವರು ತಿಂಗಳಿಗೆ ಒಂದು 25,000 ಅಡಿಕೆ ಮಾರಲಿಕ್ಕೆ ಈಗ ತತ್ಕಾಲಕ್ಕೆ ಕೊಕ್ಕೋ ಪೆರಿಸಿಯಬಲ್ ಗೂಡ್ಸು, ಆ ಕೊಕ್ಕೋವನ್ನು ಅವರು ಕ್ಯಾಂಪ್ಕೋಗೆ ಯಾವಾಗ ಬಂದು ಮಾರಾಟ ಮಾಡ್ಬೋದು. ಹಾಗೆ 8 ಅಡಿಕೆ ಮತ್ತು ಕೊಕ್ಕೋ ಖರೀದಿ ಕೇಂದ್ರದಲ್ಲಿ ಕ್ಯಾಂಪ್ಕೋ ಸೋಮವಾರದಿಂದ ಈ ಒಂದು ಖರೀದಿಯನ್ನು ಆರಂಭ ಮಾಡ್ತದೆ. ಅದರ ಜೊತೆಯಲ್ಲಿ ರಬ್ಬರ್ ನಮ್ಮ ಪ್ರಮುಖವಾಗಿ ಸುಳ್ಯ, ಪುತ್ತೂರು, ಬೆಳ್ತಂಗಡಿಯಲ್ಲಿದೆ. ರಬ್ಬರ್ನ ವಿಚಾರಕ್ಕೆ ಬರ್ತೇನೆ. ಮೊದಲೊಂದು ಕರೆಯನ್ನು ಸ್ವೀಕಾರ ಮಾಡ್ಕೊಂಡು. ಹಲೋ, ಕರೆ ಕಡಿತಗೊಂಡಿದೆ. ರಬ್ಬರ್ನ ವಿಚಾರ, ರಬ್ಬರ್ ಖರೀದಿಗೂ ವ್ಯವಸ್ಥೆ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಬೆಳ್ತಂಗಡಿಯಲ್ಲಿ ಆರಂಭ ಮಾಡಿದ್ದಾರೆ, ಪುತ್ತೂರಿನಲ್ಲಿ ಕೂಡ ಇನ್ನು ಬರುವ ವಾರದಲ್ಲಿ ಆರಂಭ ಮಾಡುವಂತ ಸಂಗತಿ. ಇನ್ನೊಂದು ಗೇರು ಬೀಜ, ಈಗ ಸೀಸನ್. ಗೇರು ಬೀಜ ಆರಂಭದಲ್ಲಿ 105 ರೂಪಾಯಿ ಇತ್ತು ಮಾರುಕಟ್ಟೆಯಲ್ಲಿ. ಲಾಕ್ಡೌನ್ ಆದ ತಕ್ಷಣ ಖಾಸಗಿ ವರ್ತಕರು ರೈತರ ಶೋಷಣೆ ಮಾಡಲಿಕ್ಕೆ ಶುರು ಮಾಡಿದ್ರು. 50 ರೂಪಾಯಿ ಕೊಡಿ, 30 ರೂಪಾಯಿ ಕೊಡಿ, ನಾವು ಖರೀದಿ ಮಾಡ್ತೇವೆ ಅಂತ ಹೇಳಿದ್ರು. ಇದು ನಿಲ್ಬೇಕು ಅಂತೇಳಿ ಅದನ್ನು ಖಾಸಗಿ ವರ್ತಕರಿಗೆ ಖರೀದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ನಾನು ಪುತ್ತೂರು ಸಬ್ ಡಿವಿಷನ್ ಅಸಿಸ್ಟೆಂಟ್ ಕಮಿಷನರ್ ಮಾತಾಡಿ ಯಾರಾದರೂ ಕ್ಯಾಶ್ಯೂ ಫ್ಯಾಕ್ಟರಿನವರಿದ್ರೆ ನೇರವಾಗಿ ಅವರು ರೈತರಿಂದ ಖರೀದಿ ಮಾಡಿ ಗುಣಮಟ್ಟದ ಆಧಾರದಲ್ಲಿ ಆ ಮಾರುಕಟ್ಟೆಯಲ್ಲಿರುವಂತಹ ಧಾರಣೆಯನ್ನು ರೈತರಿಗೆ ಕೊಡಬೇಕು, ರೈತರ ಶೋಷಣೆ ಆಗಬಾರದು ಏನೋ ದೃಷ್ಟಿಯಿಂದ ಅದಕ್ಕೆ ಯೋಚನೆಗಳನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ನಮ್ಮ ಕ್ಯಾಶ್ಯೂ ಫ್ಯಾಕ್ಟರಿನ ಮಾಲಕರನ್ನು ಈಗಾಗಲೇ ನಾವು ಸಂಪರ್ಕ ಮಾಡಿ ಮುಂದಿನ ವಾರ ಖರೀದಿ ಮಾಡಲಿಕ್ಕೂ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಅಂದ್ರೆ ಎಲ್ಲಾ ಉತ್ಪನ್ನಗಳ ಖರೀದಿಗೆ ವ್ಯವಸ್ಥೆಗಳು ಆಗ್ತಾ ಇದೆ. ಎಸ್, ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್. ಸರ್, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಸರ್, ನಾನು ರಾಜೇಶ್ ಶರ್ಮಾ ಅಂತ ಪುತ್ತೂರಿಂದ ಕಾಲ್ ಮಾಡ್ತಿದ್ದೇನೆ ಸರ್. ಹೇಳಿ ರಾಜೇಶ್ರೇ. ನಮಸ್ತೆ ಸರ್. ನಮಸ್ಕಾರ. ಸರ್, ನಾನು ಇವತ್ತು ರೇಷನ್ ಖರೀದಿ ಮಾಡ್ಲಿಕ್ಕೆ ಅಂತ ರೇಷನ್ ಅಂಗಡಿಗೆ ಹೋಗಿದ್ದೆ ಸರ್. ಅಲ್ಲಿ ನನ್ನ ರೇಷನ್ ಕಾರ್ಡ್ ನೋಡುವಾಗ ಹೇಳಿದ್ರು ಅದಕ್ಕೆ ವಿಲ್ಲಿಂಗ್ನೆಸ್ ಸರ್ಟಿಫಿಕೇಟ್ ಇಲ್ಲ, ಆದ ಕಾರಣ ನಮಗೆ ಅದು ಅಲರ್ಟ್ ಆಗ್ಲಿಲ್ಲ, ನೀವು ವಿಲ್ಲಿಂಗ್ನೆಸ್ ಸರ್ಟಿಫಿಕೇಟ್ ಅಂತ ತರಬೇಕು ಹೇಳಿದ್ರು. ಸರಿ ಮೇಡಮ್ ಹೇಳಿದೆ. ನಾನು ಆ ಬಗ್ಗೆ ಅಲ್ಲಿ ಪುತ್ತೂರಿನ ಫುಡ್ ಇನ್ಸ್ಪೆಕ್ಟರ್ ಗಳ 2 ನಂಬರಿಗೆ ಕಾಲ್ ಮಾಡಿದಾಗ ಅವರು ರಿಸೀವ್ ಮಾಡಲಿಲ್ಲ. ನಾನು ಮಾನ್ಯ AC ಅವರಿಗೆ ಕಾಲ್ ಮಾಡಿದ್ದೆ, ಸರ್ ಹೀಗೆ ಹೇಗೆ ಉಂಟು ಅಂತ. ನಾನು ನಿನ್ನೆ ಒಂದು ವಿಷಯಕ್ಕೆ ಅವರಿಗೆ ಕಾಲ್ ಮಾಡಿದ್ದೆ, ಬಟ್ ಅವರು ನನಗೆ ಸಜೆಷನ್ ಕೊಟ್ಟರು, ಅದು ಆಗ್ತಾ ಇಲ್ಲ ರಾಜೇಶ್ ಅಂತ ಹೇಳಿದ್ರು. ಸರಿ ಸರ್, ಥ್ಯಾಂಕ್ ಯು ಅಂತ ಹೇಳಿದ್ದೆ. ಇವತ್ತು ಪುನಃ ಫೋನ್ ಮಾಡುವಾಗ ಏನ್ರಿ ನಿಮ್ದು 2ನೇ ಕಾಲ್, ಏನ್ ಕಾಲ್ ಮಾಡ್ತಿದ್ರಿ ಕೇಳಿದ್ರು. ನಾನು ಹೇಳಿದೆ ಸರ್ ಹೀಗೆ ಇದು ಮಾಡ್ತಿದೆ, ನೀವೇನ್ ಕೆಲಸ ಮಾಡ್ತಿದ್ರಿ ಕೇಳಿದ್ರು. ಸರ್, ನಾನು ಪ್ರಿಂಟಿಂಗ್ ಪ್ರೆಸ್ ಕೆಲಸ ಮಾಡ್ತಿದ್ದೇನೆ, 1 ತಿಂಗಳಾಯ್ತು ನಮ್ಗೆ ಕೆಲಸ ಇಲ್ಲ, ಇನ್ನು ಸ್ಟಾರ್ಟ್ ಆದ್ರೂ ಒಂದು 2 ತಿಂಗಳವರೆಗೆ ನಮ್ಗೆ ಕೆಲಸ ಬಹಳ ಕಷ್ಟ ಇದೆ. ಸೊ ಹೀಗೆ ಹೇಳ್ತಾ ಇದ್ದಾರೆ. ಆ ವಿಲ್ಲಿಂಗ್ ಸರ್ಟಿಫಿಕೇಟ್ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿ ಕೊಡ್ಬಾರ್ದು ಅಂತ ಕೇಳುವಾಗ
ನಿಮಗೆ ಈಗ ನಿಮಗೆ ಅಕ್ಕಿ ಕೊಟ್ಟೆನೆ ತೊಡಗಿ ನೆನಪಾಗುದ ನಿಮಗೆ ಅಂತ ಹೇಳುವ ಒಂದು ಉಡಾಫೆ ಉತ್ತರ ಕೊಟ್ಟರು ಸರ್. ನಂಗೆ ಬಹಳ ಬೇಸರ ಆಯ್ತು. ನಾವು ಕಳೆದ 3 ತಿಂಗಳ ಹಿಂದೆ ರೇಷನ್ ಕಾರ್ಡ್ ಏನೋ ಚೇಂಜ್ ಮಾಡ್ಬೇಕು ಅಂತ ಇದ್ದಾಗ ಅಲ್ಲಿಗೆ ಹೋಗಿ ಚೇಂಜ್ ಮಾಡಿಕೊಂಡೆಲ್ಲ ತಂದಿದ್ದೇವೆ. ಅಟ್ಲೀಸ್ಟ್ ಒಂದು ಮಾಹಿತಿಯನ್ನಾದ್ರೂ ಕೊಡುವುದು ಬಿಟ್ಟು ನಮ್ಮಂತ ಮಧ್ಯಮ ವರ್ಗದವರಿಗೆ ನಾವು ಕಟ್ಟುವ GST ಬೇಕು ಇವರಿಗೆ, ನಾವು ಅದೇ ಇದು ತೆರಿಗೆಯನ್ನು ಕಟ್ತೇವೆ ಸರ್. ಆದ್ರೆ ನಾವು ಇವರ ಒಂದು ಉದ್ದಟತನದ ಮಾತ್ರ ಬಹಳ ಬೇಸರ ಆಯ್ತು ಸರ್. ಬಡವರಿಗೆ ಮೀಸಲಾತಿದೆ ಸರ್, ಶ್ರೀಮಂತರಿಗೆ ಅವ್ರ ಹತ್ರ ದುಡ್ಡಿದೆ ಮಾಡ್ಕೊಳ್ತೇವೆ. ನಮ್ಮಂತ ಸಣ್ಣ ಉದ್ದಿಮೆದಾರರು ನಾವ್ ಏನ್ ಮಾಡ್ಬೇಕು ಸರ್? ಒಂದು ತಿಂಗಳಿಂದ ಕುಚಲತೆ ಕೊಡ್ತೇವೆ ಅನ್ನೋ ಕಾರಣಕ್ಕಾಗಿ ನಾನು ಅಲ್ಲಿ ಹೋಗಿದ್ದೆ. ಒಂದು ನಿಮಿಷ ರಾಜೇಶ್ರೇ, ನಿಮ್ದು ರೇಷನ್ ಕಾರ್ಡ್ APL BP ಅಲ್ಲ? APL ಸರ್. APL. ಈ ಹಿಂದೆ ನೀವು ಖರೀದಿ ಮಾಡ್ತಾ ಇದ್ದೀರಾ ಅಕ್ಕಿಯಲ್ಲಿಂದ? ಸರ್ ಹಿಂದೆ ನಾನು 1 ವರ್ಷದ ಹಿಂದೆ ಖರೀದಿ ಮಾಡಿದ್ದೆ, ಆಮೇಲೆ ಹೊಸ ಕಾರ್ಡ್ ಆದ ಮೇಲೆ ನಾನು ಖರೀದಿ ಮಾಡಿಲ್ಲ ಸರ್. ಸರಿ, ನಾನು ಹೇಳ್ತೇನೆ. ಈಗಾಗಲೇ BPL ಕಾರ್ಡ್ನವರಿಗೆ ಪ್ರತಿ ತಿಂಗಳು ಅಕ್ಕಿ ವಿತರಣೆ, ಮೇನು ರೇಷನ್ ಪಡಿತರ ವ್ಯವಸ್ಥೆಯಲ್ಲಿ ವಿತರಣೆ ಆಗ್ತಾ ಇದೆ. ಅದೇ ರೀತಿಯಲ್ಲಿ APL ಕಾರ್ಡ್ನಲ್ಲಿಯೂ ಒಂದಷ್ಟು ಜನ ನಿರಂತರ ಖರೀದಿ ಮಾಡುವವರಿದ್ದಾರೆ. ಅವರು 15 ರೂಪಾಯಿ ಕೊಟ್ಟು ಖರೀದಿ ಮಾಡುವವರಿದ್ದಾರೆ. ಅವರಿಗೆ ಈ ತಿಂಗಳಲ್ಲಿ ಕೂಡ 2 ತಿಂಗಳ ಅಕ್ಕಿಯನ್ನು ಕೊಡುವಂತ ಸಂಗತಿ ಆಗಿದೆ. ಇನ್ನು ಉಳಿದಂತ APL ಕಾರ್ಡ್ನವರಿಗೆ, ಯಾಕಂದ್ರೆ ಅಲ್ಲಿಯ ರಿಕ್ವೈರ್ಮೆಂಟ್ ನೋಡಿಕೊಂಡು ಅವರು, ಯಾಕಂದ್ರೆ ನಮ್ಮ ರೇಷನ್ ಶಾಪ್ನವರು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ನಮ್ಮ ಡೆಪ್ಟಿ ಡೈರೆಕ್ಟ್ರು ಒಂದು ಜಿಲ್ಲೆಗೆ ಎಷ್ಟು ಕ್ವಾಂಟಿಟಿ ರೇಷನ್ ಬೇಕು, ಪಡಿತರ ಬೇಕು ಅಂತೇಳಿ ಮೊದಲು ಅಡ್ವಾನ್ಸ್ ಆಗಿ ಅದಕ್ಕೆ ದುಡ್ಡು ಕಟ್ಟಿ ಅಲ್ಲಿಂದ ಪರ್ಚೇಸ್ ಮಾಡುವಂತ ಸಂಗತಿಯನ್ನು ಮಾಡ್ತಾರೆ, ಇಂಡೆಂಟ್ ಕೊಟ್ಟು. ಆದ್ರಿಂದ ಇಲ್ಲಿ APL ಕಾರ್ಡ್ನವರ ರಿಕ್ವೈರ್ಮೆಂಟ್ ಎಷ್ಟು ಅಂತ ಗೊತ್ತಿಲ್ಲದೆ ಈ ಸಲದ ಪಡಿತರ ಕೊಡ್ಲಿಕ್ಕೆ ಸ್ವಲ್ಪ ಏನು ಅಲ್ಲ APL ಅವರಿಗೆ ಕಷ್ಟ. ಹೇಳ್ತೇನೆ ಅದನ್ನು ನಾನು ನಿನ್ನೆ ಎಲ್ಲ ಮೊನ್ನೆ ನಮ್ಮ ಡೆಪ್ಟಿ ಡೈರೆಕ್ಟರ್ ನಮ್ಮ ಸಿವಿಲ್ ಸಪ್ಲೈ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಅಲ್ಲಿ ಮಾತಾಡಿದಾಗ, ಉಸ್ತುವಾರಿ ಸಚಿವರಲ್ಲಿ ಮಾತಾಡಿದಾಗ ಸುಮಾರು 1,80,000 ಆ APL ಕಾರ್ಡುದಾರಿದ್ದಾರೆ. ಅದರಲ್ಲಿ ಸುಮಾರು 80,000 ಜನರಿಗೆ ಈಗಲೇ ವಿತರಣೆ ಮಾಡ್ತಾ ಇದ್ದೀವಿ. ಇನ್ನು 80,000 ಜನರಿಗೆ ಕೊಡ್ಲಿಕ್ಕೆ ನಾವು ಬದ್ಧರು, ಸರ್ಕಾರದ ಆದೇಶ ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಉಸ್ತುವಾರಿ ಸಚಿವರಲ್ಲಿ ಹೇಳಿದಾಗ ನಾವು ಆದೇಶ ಮಾಡುವಂಥ ಸಂಗತಿಯನ್ನು ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ APL ಕಾರ್ಡ್ದಾರರಿಗೂ ಅಕ್ಕಿಯನ್ನು KGಗೆ 15 ರೂಪಾಯಿಯಾಗಿ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಎಲ್ಲ ರೇಷನ್ ಶಾಪ್ಗಳಲ್ಲಿ ಮಾಡುವಂಥ ಸಂಗತಿಯನ್ನು ಮಾಡ್ತೇವೆ. ಇನ್ನೊಂದು ಸಹಾಯಕ ಆಯುಕ್ತರು ನಿಮ್ಮಲ್ಲಿ ಯಾವ ಸಂದರ್ಭದಲ್ಲಿ ಅಲ್ಲ, ನಾನು ಹೇಳ್ತೇನೆ. ಸಾರಿ, 1 ನಿಮಿಷ ಸರ್. ನೀವು ಹೇಳಿದ ಎಲ್ಲ ವ್ಯವಸ್ಥೆಗಳು ಹೌದು, ಅದು ನಮಗೆ ರೇಷನ್ ಅಂಗಡಿಯವರು ಹೇಳಿದ್ದಾರೆ ಸರ್. ನನ್ನ ಇದು ನಮಗೊಂದು ಸ್ವಾಭಿಮಾನ ಇರ್ತದೆ ಸರ್. ನಾವು ಒಂದು ಸಣ್ಣ ಉದ್ದಿಮೆದಾರರು, ನಾವು ಹೇಳಿದಷ್ಟು ಟ್ಯಾಕ್ಸ್ ಅನ್ನು ಕಟ್ತೇವೆ, GST ಅನ್ನು ಕಟ್ತೇವೆ. ನಾವು ಅವರಲ್ಲೊಂದು ಮಾಹಿತಿಯನ್ನು ಕೇಳಿದಾಗ ಒಂದು ಕರ್ಟೆಸಿಗಾರ ನೋಡಿ, ಇದನ್ನೆಲ್ಲ ನೀವು ನನ್ನ ಹತ್ರ ಕೇಳುದಲ್ಲ, ನೀವು ಇಂತಿಂತವ್ರ ಹತ್ರ ಕೇಳಿ ಅಂತ ಹೇಳುವ ಒಂದು ಮಾಹಿತಿಯನ್ನು ಅವ್ರಿಗೆ ಹೇಳ್ಬೋದು. ನಾನು ಅದನ್ನು ನಮ್ಮ ಡಿಸ್ಟ್ರಿಕ್ಟಿನ ಫುಡ್ ಇನ್ಸ್ಪೆಕ್ಟರ್ಗೆ ಕೇಳಿದಾಗ ಅವರು ಬಹಳ ಸೌಜನ್ಯದಿಂದ, ನೋಡಿ ರಾಜೇಶ್ ಅವರೇ, ನೀವು ಹೀಗೆ ಕೇಳಿದ್ದೀರಿ, ಬಟ್ ವಿಲ್ಲಿಂಗ್ನೆಸ್ ಇರುವವರಿಗೆ ಈಗ ಸರ್ಕಾರದಿಂದ ಕೊಡ್ತಾ ಇಲ್ಲ, ಬಟ್ ಒಂದು 2 ದಿನ ವೆಯ್ಟ್ ಮಾಡಿ, ತುಂಬಾ ಆ ಕಡೆಯಿಂದ ನಮಗೆ ಪ್ರೆಷರ್ ಇದೆ, ಅವರಿಗೂ ಕೊಡ್ಬೇಕು ಅಂತ ಹೇಳಿ ಪ್ರೆಷರ್ ಇದೆ, ಸರ್ಕಾರ ಆದೇಶ ಖಂಡಿತ ಮಾಡಬಹುದು ಅಂತ ಹೇಳೋ ಒಂದು ಸವಿನಯವಾದ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ನನ್ನ ಪ್ರಶ್ನೆ ಬೇರೆ ಏನಲ್ಲ ಸರ್, ರೇಷನ್ ಕಾರ್ಡ್ ಸಿಕ್ಲಿಲ್ಲ ಅಂತೇನೆ, ರೇಷನ್ ಸಿಕ್ಲಿಲ್ಲ ಅಂತಲ್ಲ, ದೇವರ ದಯದಿಂದ 3 ಹೊತ್ತು ನಾನು ಕಷ್ಟಪಟ್ಟು ದುಡಿತೇನೆ, ಊಟ ಮಾಡ್ತೇನೆ. ನಮ್ಮ ಸಹಾಯಕ ಕಮಿಷನರ್ ಅವರಿಗೆ ಅಲ್ಲಿ AC ರೂಮಿನಲ್ಲಿ ಕೂತ್ಕೊಂಡಿರುವವರಿಗೆ, ಒಂದು ಮಧ್ಯಮ ವರ್ಗದವರಿಗೆ ನಮ್ಮ ಟ್ಯಾಕ್ಸಿನಿಂದ ಅವರ ಸಂಬಳ ಹೋಗುದು ನೆನಪಿರ್ಲಿ ಸರ್. ಅವರು ಒಂದು ಕರ್ಟೆಸಿಯಾಗಿ ಒಂದು ಪ್ರೀತಿಯಿಂದ ಮಾತನಾಡುವುದನ್ನು ಅದು ಕಲ್ತ್ಕೊಳ್ಳಿ. ಅವರು ಬಿಸಿ ಇರ್ಬೋದು, ಓಕೆ, ನಮಗೆ ಅವರ ಜವಾಬ್ದಾರಿಗಳು ಗೊತ್ತಿದೆ. ಅವರು ಇಡೀ ಕೊರೋನಾದ ಸಮಯದಲ್ಲಿ, ನಿನ್ನೆ ನಾನು ಅವರ ಹೇಳಿದ ಮಾತನ್ನು ಕಾಯ ವಾಚ ಮನಸ ಹೇಳಿದ್ದೆ ನಾನು, ನಮ್ಮ ತೊಂದರೆ ಆಗ್ತಿದ್ದೆ ಹೇಳುವಾಗ. ಅವರು ಮಧ್ಯಮ ವರ್ಗದವರು ಸರ್ ತುಂಬಾ ಸಫರ್ ಆಗ್ತಿದ್ದಾರೆ ಸರ್ ಈ ಕೊರೋನಾದಿಂದಾಗಿ. ನಮಗೆ ಏನು ಬಿಸ್ನೆಸ್, ನಾನೊಬ್ಬ ಪ್ರಿಂಟಿಂಗ್ ಪ್ರೆಸ್ ಮಾಲಕ, ನನಗೆ ಇನ್ನು 2 ತಿಂಗಳು ಕಳೆದ್ರು ಯಾರು ನನ್ನ ಹತ್ರ ಇನ್ವಿಟೇಷನ್ ಮಾಡ್ತಿಲ್ಲ, ಏನು ಮಾಡ್ತಿಲ್ಲ, ಯಾಕಂದ್ರೆ ಊಟಕ್ಕೆ ಕೊರತೆ ಇದೆ. ಲಾಕ್ಡೌನ್ ಮುಗ್ದಾದ ಮೇಲಾದ್ರು ನಮ್ಮಂತವರ ಹತ್ರ ಅಟ್ಲೀಸ್ಟ್ ನಮ್ಮ ಸ್ವಾಭಿಮಾನವನ್ನು ಕೆಣಕುವುದು ಬೇಡ. ಅವರಿಗೆ ಮಾತನಾಡುವಾಗ ಸ್ವಲ್ಪ ಸಹೃದಯತೆಯಿಂದ ಮಾತಾಡ್ಲಿಕ್ಕೆ ಒಂದು ಸೂಚನೆಯನ್ನು ದಯವಿಟ್ಟು ಕೊಡಿ. ಹೇಳ್ತೇನೆ, ನಿಮ್ಮ ಮನಸ್ಸಿಗೆ ನೋವದ್ದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ಅದೇ ರೀತಿ ನಾನು ಅಧಿಕಾರಿಗಳಿಗೂ ಸೌಜನ್ಯದಿಂದ ಮಾತಾಡಲಿಕ್ಕೆ ಸೂಚನೆಯನ್ನು ಕೊಡ್ತೇನೆ. ಎಸ್, ಧನ್ಯವಾದಗಳು ರಾಜೇಶ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್, ಈಗ ಮತ್ತೊಂದು ಕರೆ ಇದೆ, ಅದನ್ನ ಸ್ವೀಕಾರ ಮಾಡಿಕೊಳ್ಬೇಕು, ಮತ್ತೆ ವಾಪಸ್ ಬರ್ತೀನಿ. ಹಲೋ. ಹಲೋ ಸರ್. ಸರ್ ನಮಸ್ತೆ. ನಮಸ್ತೆ, ನಾನು ಮುಂಬೈಯಿಂದ ಮಾತಾಡುದು. ಹೇಳಿ. ಮುಂಬೈನಿಂದ ದಿವಾಕರ್. ಎಸ್, ಮಾತಾಡಿ ಸರ್, ಮಾತಾಡಿ. ನಮ್ಗೆ ಈಗ ಊರಿಗೆ ಅರ್ಜೆಂಟ್ ಆಗಿ ಬರ್ಲಿಕ್ಕೆ ಉಂಟು. ನನ್ನ ಫ್ರೆಂಡ್ ಹಾಸ್ಟೆಲ್ ಇದ್ದಾರೆ, ಒಂದು ಎಮರ್ಜೆನ್ಸಿ ಉಂಟು. ಬೇರೆ ಏನಾದ್ರು ವ್ಯವಸ್ಥೆ ಉಂಟಾ ಊರಿಗೆ ಬರ್ಲಿಕ್ಕೆ? ಏನಾದ್ರು ಒಂದು ವ್ಯವಸ್ಥೆ ಮಾಡಿದ್ರಿ ಸರ್. ಈಗ ದಿವಾಕರ್ರೆ, ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೋಗಬೇಕಿದ್ರೆ ನಮ್ಮ ಜಿಲ್ಲಾಧಿಕಾರಿಗಳ ಅನುಮತಿಯನ್ನು ಕೊಡಬೇಕು. ಅದರ ಜೊತೆಯಲ್ಲಿ ಇವತ್ತು ಫ್ಲೈಟ್ ಮತ್ತು ಟ್ರೈನ್ ಇಲ್ಲ. ಇದರಿಂದಾಗಿ ಒಂದಷ್ಟು ನಿಮಗೆ ಬರಲಿಕ್ಕೆ ಸಮಸ್ಯೆಗಳಾಗ್ತಾ ಇದೆ. ನಿಮಗೆ ಬರಬೇಕಿದ್ರೆ 2 ರಾಜ್ಯ ದಾಟಿ ಬರಬೇಕು.
ಹಾಗೆ ಒಂದು ವಾರ ನೀವು ಸ್ವಲ್ಪ ಕಾಲಾವಕಾಶ ತಗೊಂಡು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಬಹುಶಃ ವ್ಯವಸ್ಥೆಯನ್ನು ಮಾಡ್ಬೋದು, ಸರ್ಕಾರ ಮಾಡ್ತದೆ. ನಾನು ಈಗಾಗಲೇ ನಮ್ಮ ಕೇಂದ್ರ ಸಚಿವರಲ್ಲಿ ಬೆಳಿಗ್ಗೆ ಮಾತಾಡಿದ್ದೆ. ನಮ್ಮ UPಯಲ್ಲಿ ನಮ್ಮ ಮಕ್ಕಳು ಒಂದು 12 ಜನ ಮಕ್ಕಳು ನವೋದಯ ಶಾಲೆಯ ಮಕ್ಕಳು ಟೂರ್ ಹೋದವರು ಅಲ್ಲೇ ಇದ್ದಾರೆ. ಅವರನ್ನು ಹೇಗೆ ಇಲ್ಲಿಗೆ ಊರಿಗೆ ಕರೆಸುವುದು ಅಂತೇಳಿ, ಸಣ್ಣ ಮಕ್ಕಳು ಪ್ರಾಥಮಿಕ ಶಾಲೆಯ ಮಕ್ಕಳು ಅಲ್ಲಿದ್ದಾರೆ. ಅವರು ನಮಗೆ ಊರಿಗೆ ತರಬೇಕು. ನಾನು ಹೇಳ್ತೇನೆ, ಉದಾಹರಣೆಯನ್ನು ಹೇಳ್ತಾ ಇದ್ದೇನೆ ದಿವಾಕರ್ ಶೆಟ್ರೆ. ನನ್ನ ತಂದೆ ತೀರ್ಸಿದ್ದಾರೆ, ನಂಗೆ ಈಗ ನೋಡ್ಬೇಕು ಅವರನ್ನು. ನನ್ನ ಅಕ್ಕ ಎಲ್ಲ ಇಲ್ಲೇ ಇದ್ದೀರಿ, ಮುಂಬೈಲಿ ಇದ್ದೀವಿ. ಸರಿ, ಗೊತ್ತಾಯ್ತು ನಿಮ್ಮ ಸಮಸ್ಯೆ, ಗೊತ್ತಾಯ್ತು. ಮಾಡಿಕೊಡಿ ಅಲ್ಲ. ಅಲ್ಲ, ಗೊತ್ತಾಯ್ತು. ಈಗ ಇಡೀ ನಮ್ಮ ದೇಶಕ್ಕೆ ಬಂದಂತ ಆಪತ್ತಿದು, ಒಬ್ಬೊಬ್ಬರಿಗೆ ಅಲ್ಲ. ಅನಿವಾರ್ಯವಾಗಿ ನಾವೀಗ ದೇವಸ್ಥಾನದ ಜಾತ್ರೆಯನ್ನು ನಿಲ್ಲಿಸಿದ್ದೇವೆ, ದೇವರಿಗೆ ಪೂಜೆ ಮಾಡೋದನ್ನು ಕೆಲವು ಕಡೆ ನಿಲ್ಲಿಸಿದ್ದಾರೆ ಅರ್ಚಕರು. ಇಂಥ ಸಂದರ್ಭದಲ್ಲಿ ಬಹುಶಃ ನಾವು ಸರ್ಕಾರದ ಕಾನೂನನ್ನು ಕೂಡ ಪಾಲನೆ ಮಾಡಬೇಕಾಗ್ತದೆ. ಜನರ ಹಿತದೃಷ್ಟಿಯಿಂದ ಒಂದಷ್ಟು ಅವಕಾಶಗಳಿದ್ದರೆ ನಿಮಗೆ ಬರಲಿಕ್ಕೆ ನೋಡುವ, ನಾವು ಜಿಲ್ಲಾಡಳಿತದ ಮುಖಾಂತರ ಮಾತುಕತೆ ಮಾಡಿ ಏನಾದರೂ ಇದ್ದರೆ ಅವಕಾಶವನ್ನು ಮಾಡಿಕೊಡ್ತೇವೆ ದಿವಾಕರ್ ಶೆಟ್ರೆ. ಇಲ್ಲದೇ ಇದ್ದರೆ, ಯಾಕಂದರೆ ಒಂದು ವಾರದ ನಂತರ ಬಹುಶಃ ಅದಕ್ಕೆ ಏನು ಮಾಡಬೇಕು ಆ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಎಸ್, ಧನ್ಯವಾದಗಳು ದಿವಾಕರ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್, ಶಾಸಕರ ಬಳಿ ಮಾತನಾಡುವಂತಹ ಅನೇಕ ವಿಚಾರಗಳಿದ್ದ, ಪ್ರಶ್ನೆಗಳು ಕೂಡ ಇದೆ, ವಾಪಸ್ ಬರ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಒಂದು ವಿರಾಮವನ್ನು ತೆಗೆದುಕೊಳ್ಬೇಕು. ಎಸ್, ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. थैंक यू कोरोना वॉरियर्स। बेटे आप लोग जल्दी से घर जाओ। थैंक यू सर। हाँ बेटा जाओ, घर जाओ। पूरी मेडिकल कम्युनिटी खड़ी है आपके लिए ढाल बनके। हम हैं कोरोना वॉरियर। मैं हूँ कोरोना वॉरियर। मैं हूँ कोरोना वॉरियर। हम हैं कोरोना वॉरियर। थैंक यू कोरोना वॉरियर्स। थैंक यू शुक्रिया, गुड जॉब। थैंक यू। Stay home, stay safe. Thank you कोरोना वॉरियर्स for saving us. ಕೋವಿಡ್-19ಗೆ ಸಂಬಂಧಿಸಿ ಈಗ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಈಗಾಗಲೇ ಸಾರ್ವಜನಿಕರಿಗೆ ಹಲವಾರು ಮಾಹಿತಿಗಳನ್ನು ನೀಡಿದೆ. ಅದರಲ್ಲಿ ಪ್ರಮುಖವಾಗಿ ದಿನನಿತ್ಯ ನಾವು ಮಾಸ್ಕ್ಗಳನ್ನು ಹಾಗೂ ಗ್ಲೌಸ್ಗಳನ್ನು ಉಪಯೋಗಿಸ್ತಾ ಇದ್ದೇವೆ. ಈ ಮಾಸ್ಕ್ ಹಾಗೂ ಗ್ಲೌಸ್ಗಳನ್ನು ಉಪಯೋಗಿಸಿದ ನಂತರ ಅದನ್ನು ವಿಲೇವಾರಿ ಮಾಡುವ ಬಗ್ಗೆ ಇಲ್ಲಿವರೆಗೆ ಯಾರು ಸಹ ಕ್ರಮ ತಗೊಂಡಿಲ್ಲ. ಈಗಾಗಲೇ ಅದು ರಸ್ತೆ ಬದಿ ಕಸದೊಟ್ಟಿಗೆ ಮಿಕ್ಸ್ ಮಾಡಿ ಅದನ್ನು ಬಿಸಾಡುವಂಥ ಪದ್ಧತಿಯನ್ನು ರೂಢಿಸ್ಕೊಂಡಿದ್ದಾರೆ. ಆದರೆ ಇದನ್ನು ದಯವಿಟ್ಟು ನಿಲ್ಲಿಸಬೇಕು. ಹಾಗೆ ಅದನ್ನು ಬಿಸಾಡಲಿಕ್ಕೆ ವಿಧಾನವನ್ನು ನಾನು ತಿಳಿಸಿಕೊಡ್ತೇನೆ. ಆ ವಿಧಾನದ ಪ್ರಕಾರ ಪ್ರತಿಯೊಬ್ಬರು ಕೂಡ ನಡೆಸ್ಕೊಂಡು ಹೋಗಬೇಕಾಗ್ತದೆ. ಈಗ ಸರ್ಕಾರಿ ಕಚೇರಿಗಳಲ್ಲಿ, ಸರ್ಕಾರಿ ಕಟ್ಟಡಗಳಲ್ಲಿ ನಾವು ಗ್ಲೌಸ್ ಹಾಗೂ ಮಾಸ್ಕ್ಗಳನ್ನು ಬಿಸಾಡಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. ಅಲ್ಲಿ ಯಾರ್ಯಾರು ಮಾಸ್ಕ್ ಹಾಗೂ ಗ್ಲೌಸ್ಗಳನ್ನು ಉಪಯೋಗಿಸಿದ ನಂತರ ಅದಕ್ಕೆ ಒಂದು ಬ್ಯಾಗಿಗನ್ನು ಹಾಕಿದರೆ ಅದನ್ನು ಅಲ್ಲಿರುವಂತಹ ನಗರ ಸ್ಥಳೀಯ ಸಂಸ್ಥೆ ಅಥವಾ ಗ್ರಾಮ ಪಂಚಾಯಿತಿಗಳು ಅದನ್ನು ಸಪ್ರೇಟಾಗಿ ಕಲೆಕ್ಷನ್ ಮಾಡಿ ಅದನ್ನು ಡಿಸ್ಪೋಸ್ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ಸಾರ್ವಜನಿಕರು ವಸತಿ ಸಂಕೀರ್ಣಗಳಲ್ಲಿರ್ಬೋದು ಅಥವಾ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳಲ್ಲಿರ್ಬೋದು, ಅಲ್ಲಿ ವಾಸ ಇರುವಂತಹ ಎಲ್ಲ ನಾಗರಿಕರು ಅವರ ಕಟ್ಟಡದಲ್ಲೇ ಒಂದು ಬಿನ್ನಿನ ವ್ಯವಸ್ಥೆ ಮಾಡಿ ಅದಕ್ಕೊಂದು ಕವರನ್ನು ಹಾಕಿ ದಿನನಿತ್ಯ ಬರುವಂಥ ಮಾಸ್ಕ್ ಹಾಗೂ ಗ್ಲೌಸ್ಗಳನ್ನು ಅದರಲ್ಲಿ ಹಾಕಿ ಇಡಬೇಕು. ಒಂದು ಬಾರಿ ಅದಕ್ಕೆ ಸಂಬಂಧಪಟ್ಟಿರುವಂಥ ನಗರ ಸ್ಥಳೀಯ ಸಂಸ್ಥೆ ಆಗ್ಬೋದು ಅಥವಾ ಗ್ರಾಮ ಪಂಚಾಯಿತಿ ಆಗ್ಬೋದು, ಅದು ಮಹಾನಗರ ಪಾಲಿಕೆ ಆಗ್ಬೋದು, ಅವರಿಗೆ ತಿಳಿಸಿದಲ್ಲಿ ಅವರು ಬಂದು ಅದನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಿ ಅದನ್ನು ಇನ್ಸಿನರೇಷನ್ ಮಾಡೋ ವಿಧಾನದಲ್ಲಿ ಅಥವಾ ಅದನ್ನು ಡೀಪ್ ಬರಿಯಲ್ ಮಾಡೋ ವಿಧಾನದಲ್ಲಿ ಅದನ್ನು ಡಿಸ್ಪೋಸ್ ಮಾಡುವಂಥ ವ್ಯವಸ್ಥೆಯನ್ನು ಈಗಾಗಲೇ ಮಾಡ್ತಾ ಇದ್ದೇವೆ. ಅದನ್ನು ರೂಢಿಸಿಕೊಂಡು ಈಗ ಮಾಡ್ತೇವೆ. ಹಾಗೆ ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ ನಿಯಮದಂತೆ ಇದನ್ನು ವಿಲೇವಾರಿ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಮಾಸ್ಕ್ ಹಾಗೂ ಗ್ಲೌಸ್ಗಳನ್ನು ಸೂಕ್ತ ರೀತಿಯಲ್ಲಿ, ಅಂದರೆ ವೈಜ್ಞಾನಿಕ ರೀತಿಯಲ್ಲಿ ವಿಲೇ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಹಾಗೆ ಪ್ರತಿಯೊಬ್ಬರಿಗೂ ನಾಗರಿಕರು ಇದರಲ್ಲಿ ಇನ್ವಾಲ್ವ್ ಆಗಬೇಕು. ಇದರಿಂದ ಬೇರೆಯವರಿಗೆ ಸೋಂಕುಗಳನ್ನು ಹರಡದಂತೆ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲಿಕ್ಕೆ ಕೈ ಜೋಡಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ.
नमस्कार यान वीणा विजयराज सूक्ष्माणुजीवितज्ञ जिल्ला वेनलाक आस्पत्रे जिल्ला सार्वजनिक आरोग्य प्रयोगालय बेले मंतंदुल्ले यान इनी मास्क ಬಗ್ಗೆ ಕೆಲವು ವಿಷಯಗಳಿಗೆ ತಿರಿಪಾನ್ ರೇಕುಲ್ಲೆ ಕೋವಿಡ್-19 ಇತ್ತ ಬತ್ತಿನ ಟೈಮ್ ಉಡು ನಮ್ಮ ಮಾತೆಲ್ಲ ಪಾಡೊಂದು ನಮ್ಮ ವಿದೈ ತಿರ್ಗುನಾಪುರ ತೋಂದುಲ್ಲ ಮಾಸ್ಕ್ ನಮ್ಮ ಟ್ರಿಪಲ್ ಏರ್ ಮಾಸ್ಕ್ ಈಜಿಟ N95 ಮಾಸ್ಕ್ ಅಂದ ಇಂಚಿನ ಪನ್ಪ ಅವೇನು ನಮ್ಮ ಎಂಚ ಪಾಡೋಡು ಏರ್ ಪಾಡೋಡು ಅವೇನು ಐತ ಬಗ್ಗೆ ಪನ್ನೋಡ ಪಂದಂಟ ಏರ್ ಅಂಚಿನ ಸೀಕ್ಡ್ ಉಲ್ಲೇರು ಕೋವಿಡ್-19 ಉಪ್ಪು ಅಜ್ಜರೆ ಹೆಚ್ಚಿನಲ್ಲ ರೋಗಲು ಉಪ್ಪು ಹಿಂದಕ್ಕೆ ಬರ್ಪಿನ ಅಂಚಿನ ರೋಗ ಇತ್ತಿನಗಳಿಗೆ ಪಾಡನ ಮಾತ್ರ ನಮ್ಮ ಅಡ್ವೈಸ್ ಮನ್ಪ ಈಜಿಡ ಅಂಚಿನಗಳಿಂದ ಉಪಚಾರ ಮನ್ಪುನಗಲು ಡಾಕ್ಟರ್ಸ್ ನಗ್ಲು ಉಪ್ಪಿರು ನರ್ಸ್ ನಗ್ಲು ಉಪ್ಪಿರು ಅಂಚಿನಗಳು ಮಾತ್ರ ಒಂದಿನ ಪಾಡೋಡು ಪಂದಿಂಕಲ್ ಪನ್ಪ ಮಾಸ್ಕ್ದ ಎಂಚ ಪಾಡುನು ಎಂಚ ದೆಪ್ಪುನು ಐತ ಬಗ್ಗೆ ಏನಿತ್ತೆ ಒಂಜಿ ಕೆಲವು ವಿಷಯನ ನಿಕ್ಲಿಗೆ ತೆರಿಪದು ಕೊರಂದ್ರೆ ಒಂದು ಟ್ರಿಪಲ್ ಏರ್ ಮಾಸ್ಕ್ ಅಂತ ಪನ್ಪ ದಾಯನಕ್ಕೆ ಟ್ರಿಪಲ್ ಲೇಯರ್ ಮಾಸ್ಕ್ ಅಂತ ಪನ್ಪ ಪಂಡ ನೆಟ್ ಮೂಜಿ ಲೇಯರ್ ಉಪ್ಪುಂಡು ಟ್ರಿಪಲ್ ಲೇಯರ್ 3 ಲೇಯರ್ಸ್ ಇಂಚ ಪನ್ಪ ಒಂದೆಂತ ಕಟ್ ಮತ್ತೆ ತೋರ್ಸ್ಪಂಡ ನೆಟ್ ಮೂಜಿ ಲೇಯರ್ ಉಂಡು ನೆಟ್ ಒಂಜಿ ನೋಸ್ ಬ್ಯಾಂಡ್ ಪಂದುಪ್ಪುಂಡು ಮುಲ್ಪ ಕಟ್ಟರಿಕೆ 4 ಬಲ್ಲಲು ಉಪ್ಪುಂಡು ಈಜಿಡು ರೆಡ್ ಬ್ಯಾಂಡ್ ಉಪ್ಪುಂಡು ಒಂದೆನಿಗೆ ಎಂಚ ಕಟ್ಟುಡು ಪಂಡ ಕಟ್ಟುಡು ದುಂಬು ಕೈನು ಪುರ್ಲು ವಾಶ್ ಮನ್ಕೊಡು ವಾಶ್ ಮಂತಿನ ಬೊಕ್ಕ ಐತ ನೋಸ್ ಬ್ಯಾಂಡನ್ನು ಮುಂಕದ ಮಿತ್ತು ಬರ್ಪಿಲ್ಲ ಕದಿ ಒಂದು ಮಿತ್ತದ ದಾರನು ಫಸ್ಟ್ಗೆ ಕಟ್ಟೋಡು ಆವಿಡ್ದು ಬೊಕ್ಕ ತಿರ್ತದ ದಾರನು ಒಂಚೂರು ಒಯ್ತದ ಟೈಟ್ ಆದ ಪಿರವ್ಗು ಕಟ್ಟೋಡು ಒಂಜಿ ಸಲ ಕಟ್ಟಿನ ಬೊಕ್ಕ ನೋಸ್ ಬ್ಯಾಂಡನ್ನು ಮುಂಕದ ಮಿತ್ತು ಕರೆಕ್ಟ್ ಆದ ಟೈಟ್ ಮನ್ಕೊಡು ವರ ಗಾಳಿನ ಗಟ್ಟಿಯಾದ ಬಿಡ್ದು ಮಾತ ಕಡೆಟ್ಲ ಟೈಟ್ ಆದ ಫಿಕ್ಸ್ ಆತನ ಪಂದು ತಗೊಂಡೋಡು ಸೊ ಒಂಜಿ ಸಲ ಕಟ್ಟಿನ ಬೊಕ್ಕ ಮುಂದೇನು ಮುಟ್ಟಾರೆ ಗಿಚ್ಚಿ ಕೈಟ್ ಇಜ್ರ ತೀರ್ತು ವೈಪೋನ ಅಂಡ ದೇತದ ಕೂಡ ಸಲ ಮಿತ್ತು ಪಾಡೋದಂತೆ ಮನ್ಪರೆ ಬಲ್ಲಿ ದಯಮಂತ ನಮ್ಮ ಕೈಟ್ ಉಪ್ಪುನ ಇಂಚಿನಾಂಡಲ್ಲ ಒಲ ಬೇತ ಕಡೆ ಮುಟ್ಟಿ ನಾವು ಡೈರೆಕ್ಟ್ ಆದ ನಮ್ಮ ಮುಂಕುದೊಲಗಿ ಪೋಪಿನಂಚಿನ ಅವಕಾಶ ಉಪ್ಪುನು ಮಾಸ್ಕನ್ನು ದೆಪ್ಪುನ ಒಂಜಿ ಆಚೆ ಹಿಡ್ದು ಎನ್ಮ ಗಂಟೆ ಮುಟ್ಟ ಒಂದೇನೋ ಒಂಜಿ ಮಾಸ್ಕನ್ನು ಧರಿಸೋನಲ್ಲಿ ಆಯ್ತದ ಬೊಕ್ಕ ಒಂದೇನೋ ದೆಪ್ಪನಾಗ ಫಸ್ಟಿಗೆ ತಿರ್ತದ ಬ್ಯಾಂಡನ್ನು ಫಸ್ಟಿಗೆ ಬುಡಿಪಾವ ನೋಡು ಆಯ್ದು ಬೊಕ್ಕ ಮಿತ್ತದ ಬ್ಯಾಂಡನ್ನು ದೆಪ್ಪೋಡು ಒಂದು N95 ಮಾಸ್ಕ್ ನೆಕ್ಲ ರೆಡ್ ಬ್ಯಾಂಡ್ ಉಂಡು ಒಂದಿನ ಧರಿಸೋನ ವಿಧಾನ ಎಂಚ ಪಂಡ ಒಂಜಿ ಕೈಟ್ ಮಾಸ್ಕನ್ನು ಪತ್ತೊಂದು ಆಯ್ತ ರೆಡ್ ಬ್ಯಾಂಡನ್ನು ಪಿರೋದ ಮೇಕಪ್ ಆಡ್ದು ತಿರ್ತದ ಬ್ಯಾಂಡನ್ನು ಫಸ್ಟ್ ಪಾಡೋಡು ಆಡ್ದು ಬೊಕ್ಕ ಮಿತ್ತದ ಬ್ಯಾಂಡನ್ನು ತರತ ಪಿರವ್ಗು ತಿಕ್ಕವ ನೋಡು ಆಡ್ದು ಬೊಕ್ಕ ಮುಂಕುದಲ್ಪ ಅವೇನು ಟೈಟ್ ಮನ್ಕೊಡು ಒಂದು ಏಕ್ದಮ್ ಫಿಕ್ಸ್ ಆದ ಉಂಟು ನೆಟ್ ಅಷ್ಟು ಅದು ಸಫಕೇಶನ್ದಲ್ಲೇ ಕಾಪುಂಡು ಒಂದೆತ್ತವಲ್ಲ ಟೈಮಿಂಗ್ಸ್ ಆಜರ್ದು 8 ಗಂಟೆ ಮುಟ್ಟ ಇತ್ತ ಪಾಡ್ನೆಟ್ ಬೊಕ್ಕವೇನು ಮುಟ್ಟರೆಗೆ ಪೋರೆಗೆ ಬಲ್ಲಿ ದೆಪ್ಪನಾಗ ತಿರ್ತದ ಬ್ಯಾಂಡನ್ನು ಫಸ್ಟ್ಗೆ ದೆಪ್ಪೋಡು ಎದುರದ ಭಾಗ ಮುಟ್ಟಂದೆ ತಿರ್ತದ ಬ್ಯಾಂಡನ್ನು ಫಸ್ಟ್ ದೆಪ್ಪೋಡು ಆ್ಯಡ್ ಬೊಕ್ಕ ಮಿತ್ತದ ಬ್ಯಾಂಡನ್ನು ದೆಪ್ಪನು ಒಂದು ಮಾಸ್ಕ್ ಯೂಸ್ ಉಪಯೋಗ ಮನ್ಪುನ ಬೊಕ್ಕ ಅವೇನು ಏರಿ ಉಪಯೋಗ ಮನ್ಪುಡು ಪನ್ಪಿನಿತ ಬಗ್ಗೆ ಕೆಲವು ಮಾಹಿತಿ ಮತ್ತೊಮ್ಮೆ ಸ್ವಾಗತ. ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗಿದ್ದಾರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸಂಜೀವ ಮಠಂದೂರು ಅವರು. ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಾತನಾಡ್ತೀನಿ, ಮತ್ತೊಂದು ಕರೆ ಇದೆ, ಸ್ವೀಕಾರ ಮಾಡಿಕೊಂಡು ವಾಪಸ್ ಬರ್ತೀನಿ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಮಂಗಳೂರಿಂದ ಅಶ್ರಫ್ ಹೇಳಿ. ಹೇಳಿ ಅಶ್ರಫ್ರೆ. ಮಾತಾಡಿ. ನಮ್ಗೆ ಮ್ಯಾಂಗ್ಳೂರ್ ಹೋಗ್ಬೇಕು, ಉಡುಪಿ ಹೋಗ್ಬೇಕು, ಮ್ಯಾಂಗ್ಳೂರಿಂದ ಕಂಕನಾಡಿಯಿಂದ. ಅದು ಮಿಸ್ಸಸ್ ಪ್ರೆಗ್ನೆಂಟ್, ಅದಕ್ಕೆ ಇಲ್ಲಿ ಆರೈಕೆ ಮಾಡ್ಲಿಕ್ಕೆ ಯಾರಿಲ್ಲ. ಅದು ಏನಾದ್ರು ಹೋಗ್ಲಿಕ್ಕೆ ಏನಾದ್ರು ನೋಡು, ಆರೋಗ್ಯ ದೃಷ್ಟಿಯಿಂದ ಆಸ್ಪತ್ರೆಗೆ ಯಾರಾದರೂ ಅಡ್ಮಿಟ್ ಆಗಿದ್ರೆ, ಏನಾದರೂ ಮರಣ ಹೊಂದಿದ್ರೆ ಇಂಥದಕ್ಕೆಲ್ಲ ನಮ್ಮ ಜಿಲ್ಲಾಡಳಿತ ಅನುಮತಿ ಕೊಡ್ತದೆ. ನಿಮಗೂ ಅನುಮತಿ ತೆಗೆಸಿಕೊಡುವಂಥ ಸಂಗತಿಯನ್ನು ಮಾಡ್ತೇವೆ. ನಂಬರ್ ತಗೊಂಡು ನಾವು ಸಂಬಂಧಪಟ್ಟವರಿಗೆ ತಿಳಿಸುವಂಥ ಸಂಗತಿಯನ್ನು ಮಾಡ್ತೇವೆ. ಅದರ ಜೊತೆಯಲ್ಲಿ ನಮ್ಮ ವಾರ್ ರೂಮ್ ಇದೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ, ಅಲ್ಲಿ ಹೋಗಿ ನೀವು ಸಂಪರ್ಕ ಮಾಡಿ. ಅಲ್ಲಿ ಹೋಗಿದ್ದೇವೆ ಸರ್, ಅಲ್ಲಿ ಒಳಗೆ ಬಿಡ್ಲಿಲ್ಲ, ಮಾತಾಡ್ಲಿಕ್ಕಿಲ್ಲ ಹೇಳಿದ್ರು. ಸಹಾಯವಾಣಿ ಸಂಖ್ಯೆ ಇದೆ, ಅದಕ್ಕೆ ಕರೆಯನ್ನ ಮಾಡಿದ್ರೆ ಅದರಿಂದ ಏನ್ ರೆಸ್ಪಾನ್ಸ್ ಸಿಕ್ತು ಅಂತ?
ಅದೇ ಸಹಾಯವಾಣಿ ಗೊತ್ತಿಲ್ಲ. ಅಲ್ಲಿ ಹೋದೆ ನಾವು ಆಫೀಸಿಗೆ, ಅಲ್ಲಿ ಮೇಲೆ ಆಫೀಸರ್ಸ್ ಇದ್ದಾರೆ, ಅಲ್ಲಿ ಹೋಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ, ಬಿಡ್ತಾರೆ ಇದ್ದಾರೆ. ಎಸ್, ಅಂದ್ರೆ ಮಂಗಳೂರಿನವರಾಗಿರೋದ್ರಿಂದ ಈ ಒಂದು ವಿಚಾರವನ್ನು ಹೇಳ್ತಾ ಇರುವಂತದ್ದು. ಅಂದ್ರೆ ಜಿಲ್ಲಾ ಸಹಾಯವಾಣಿ ಸಂಖ್ಯೆ 1077 1077 ಅನ್ನುವಂತಹ ಸಹಾಯವಾಣಿ ಇದೆ. ಸೊ ಅದಕ್ಕೆ ಕರೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಇಂತಹ ತುರ್ತು ಅವಶ್ಯಕತೆಗಳಿಗೆ ಅಲ್ಲಿ ಸ್ಪಂದನೆ ಸಿಗುತ್ತೆ ಅನ್ನುವಂಥದ್ದು. ಇನ್ನೊಮ್ಮೆ ಅಶ್ರಫ್ರೆ ಹೋಗಿ ನಾನು ಕೂಡ ಹೇಳ್ತೇನೆ ಮತ್ತೆ. ಎಸ್, ಧನ್ಯವಾದಗಳು ಅಶ್ರಫ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್, ಅದರ ಜೊತೆಗೆ ಗ್ರಾಮಾಂತರ, ಈಗಾಗಲೇ ತಾವು ಹೇಳಿದ್ರಿ ತಮ್ಮ ಕ್ಷೇತ್ರ ಬಹುತೇಕ ಗಡಿಗಳನ್ನು ಹೊಂದಿದೆ. ಗ್ರಾಮಾಂತರ ಭಾಗಗಳಲ್ಲಿ ಕರ್ನಾಟಕ, ಕೇರಳ ಎಲ್ಲವನ್ನೂ ಕೂಡ ಬಂದ್ ಮಾಡಲಾಗಿರುವಂಥದ್ದು. ಸೊ ಅಲ್ಲಿನ ಪರಿಸ್ಥಿತಿಗಳು ಈಗ ಹೇಗಿದೆ ಅಂದ್ರೆ ಆ ಭಾಗದ ಜನತೆಗೆ ಅಂದ್ರೆ ಅನೇಕರು ಈ ಕಡೆಯನ್ನು ಅವಲಂಬಿಸಿದ್ರು ಅಥವಾ ಈ ಕಡೆಯಿಂದ ಆ ಕಡೆಗೆ ಹೋಗುವಂತ ಪ್ರಕ್ರಿಯೆಗಳು ನಡೀತಾ ಇತ್ತು. ಸೊ ಅದರ ಬಗ್ಗೆ ಮಾತನಾಡೋದಿದ್ರೆ, ನಮ್ಮ ಪುತ್ತೂರು ತಾಲೂಕಿನ ಮತ್ತು ಕಾಸರಗೋಡು ತಾಲೂಕು, ಮಂಜೇಶ್ವರ ತಾಲೂಕಿನ ಆ ಗಡಿಭಾಗದ ಜನರಿಗೆ ಒಂದಷ್ಟು ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕವಾಗಿ ಒಂದಷ್ಟು ಸಂಬಂಧಗಳು ಜಾಸ್ತಿ. ಆದರೂ ಇವತ್ತು ಅನಿವಾರ್ಯವಾಗಿ ಇವರು ಈ ಕೊರೋನಾದ ನಿಮಿತ್ತ ಎಲ್ಲ ವಿಚಾರಗಳನ್ನು ಬದಿಗಿಟ್ಟು ಮನೆಯಲ್ಲಿ ಈಗ ವಾಸವಾಗುವಂಥ ಸಂಗತಿಯನ್ನು ಮಾಡಿದ್ದಾರೆ. ಏನಿದ್ರೂ ದೂರವಾಣಿ ಮುಖಾಂತರ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವ ಮುಖಾಂತರ ಇವತ್ತು ಕೊರೋನಾದ ಆ ಒಂದು ಕಟ್ಟುಪಾಡುಗಳಿಗೆ ಅವರು ಎಲ್ಲರೂ ಬದ್ಧರಾಗಿ ಇವತ್ತು ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ನಮ್ಮ ಗಡಿ ಭಾಗದಲ್ಲಿರುವಂತ ನಮ್ಮ ರೈತರು ಒಂದಷ್ಟು ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೂ ಹಾಗೆ ಇವತ್ತು ಕೇರಳ ಭಾಗದಿಂದ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇತ್ತು, ಪುತ್ತೂರು, ಸುಳ್ಯ ಭಾಗಕ್ಕೂ, ಈ ಕಡೆಯಿಂದ ಆ ಕಡೆ ರಬ್ಬರ್ ಹೋಗ್ತಾ ಇತ್ತು. ಇದಕ್ಕೂ ಅದರ ಒಟ್ಟಿಗೆ ತರಕಾರಿ, ಹಣ್ಣು ಹಂಪಲು ಕರ್ನಾಟಕದಿಂದ ಕೇರಳಕ್ಕೆ ಹೋಗ್ತಾ ಇತ್ತು. ಇದನ್ನು ತಡೆ ಹಿಡಿದ ಕಾರಣ ಬಹುಶಃ ಜನ ಅದಕ್ಕೆ ಅಡ್ಜಸ್ಟ್ ಆಗಿ ಜೀವನ ಮಾಡುವಂತ ಸಂಗತಿಯನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಅಡ್ಜಸ್ಟ್ ಆಗಿದ್ದಾರೆ ಅನ್ನುವಂಥದ್ದು. ಎಸ್, ಮತ್ತೊಂದು ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಹರಿಪ್ರಸಾದ್. ನಮಸ್ಕಾರ, ಹೇಳಿ. ನಮಸ್ತೆ ಸರ್. ಹೇಳಿ ಹರಿಪ್ರಸಾದ್ ರೇ. ಸರ್, ಒಂದು ಮಾಹಿತಿ ಬೇಕಿತ್ತು. ಈ ಪಡಿತರ ಚೀಟಿಯಲ್ಲಿ ಸಿಗುವಂತ ಅಕ್ಕಿ ಮೊನ್ನೆ ನಮ್ಮ ಕೋಟ ಶ್ರೀನಿವಾಸ ಪೂಜೆ ಅವರವರು 20,000 ಕ್ವಿಂಟಾಲ್ ಬಂದಿದೆ ಅಂತ ಹೇಳಿದ್ರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ, ಕುಚ್ಚಲಕ್ಕಿ. ಆದ್ರೆ ನಿನ್ನೆ ನಾವು ನಮ್ಮ ಮನೆಯವರು ನೋಡುವಾಗ ಈ ಭಾಗದಲ್ಲಿ ಊಟ ಮಾಡುವಂತ ಅಕ್ಕಿ ಸ್ವಲ್ಪ ಡಿಫರೆನ್ಸ್ ಇದೆ. ಅದೀಗ ಹೇಗೆ ನಿಜವಾಗಿ ಈಗ ನಮ್ಮ ಮನೆಯಲ್ಲಿ ತಾಯಿ ಹೇಳ್ತಾ ಇದ್ರು ಟಿವಿನಲ್ಲಿ ಕುಚ್ಚಲಕ್ಕಿ ಬಂದಿದೆ, ಕುಚ್ಚಲಕ್ಕಿ ಬಂದಿದೆ ಅಂತ. ಆದ್ರೆ ಅದು ಯಾವ ರೀತಿಯ ಕುಚ್ಚಲಕ್ಕಿ ಅಂತ ಗೊತ್ತಾಗ್ತಿಲ್ಲ ಸರ್. ಈಗಾಗಲೇ ನೀವು ಹೇಳಿದಾಗೆ ಕುಚ್ಚಲಕ್ಕಿ ಬಂದಿದೆ. ಅದರ ಕ್ವಾಲಿಟಿ ಹೇಗೆ ಉಂಟು, ಗುಣಮಟ್ಟ ಹೇಗೆ ಉಂಟು ಅಂತೇಳಿ ನಾನೊಂದು 2 ರೇಷನ್ ಶಾಪಿಗೆ ಹೋದೆ. ನನಗೆ ಅಲ್ಲಿ ಏನು ಕಂಪ್ಲೇಂಟ್ಗಳು ಬರಲಿಲ್ಲ. ಆದರೂ ನೀವು ಹೇಳಿದಾಗ ಏನಾದರೂ ವ್ಯತ್ಯಾಸಗಳಿದ್ರೆ ನಾವು ನಮ್ಮ ಫುಡ್ DD ಅವರಲ್ಲಿ, ಡೆಪ್ಟಿ ಡೈರೆಕ್ಟರ್ ನಮ್ಮ ಫುಡ್ ಆ್ಯಂಡ್ ಸಿವಿಲ್ಸ್ ಅವರಲ್ಲಿ ಮಾತಾಡಿ ಅಂತ ಅಕ್ಕಿದ್ರೆ ಅದನ್ನು ವಾಪಸ್ ಕೊಂಡೋಗಿ ಗುಣಮಟ್ಟದ ಅಕ್ಕಿ ಕೊಡ್ಲಿಕ್ಕೆ ನಾವು ನಮ್ಮ ಸಚಿವರಲ್ಲಿ ಕೆಜಿಗೆ 10 ರೂಪಾಯಿ ಆದ್ರೂ ನಾವು ಈ ದಕ್ಷಿಣ ಭಾಗದಲ್ಲಿ ಊಟ ಮಾಡೋದು ಅಕ್ಕಿ ಸಿಕ್ಕಿದ್ರೆ ಬಹಳ ಒಂದು ಉತ್ತಮ ಅಂತ ಅನಿಸ್ತದೆ ಸರ್. ಆಯ್ತು, ಅದಕ್ಕೆ ಕ್ರಮ ತಗೊಳ್ಳುವಂತ ಕೆಲಸ ಜಿಲ್ಲಾಡಳಿತಕ್ಕೆ ಹೇಳ್ತೇವೆ. ಹಲೋ ಹೇಳಿ. ಮತ್ತೊಂದು ಸರ್, ನಾವು ಈಗ ಇಲ್ಲಿ ಒಂದು ಸ್ವಲ್ಪ ಸಂಘದ ಕಾರ್ಯಕರ್ತರು, ಆದ್ರೆ ನಮ್ಮ ಒಂದು ಗಾಡಿಗೆ ಒಂದು ಪಂಚಾಯತ್ ಕಡೆಯಿಂದ ಒಂದು ಪಾಸ್ ಕೂಡ ಸಿಕ್ಕಿದೆ ಸರ್, ತುರ್ತು ವ್ಯವಸ್ಥೆ ಅಂತ. ಈಗ ಮುಂದಿನ ದಿನಗಳಲ್ಲಿ ನಾವೇನೊಂದಿಗೆ ಪಬ್ಲಿಕ್ ಆಗಿ ಅದೇ ಅಗತ್ಯತೆ ಇರುವಲ್ಲಿ ಮಾತ್ರ ಎಲ್ಲಿ ಆದ್ರೂ ಹೋದ್ರೆ ವಾಹನ ಏನು ಸೀಸ್ ಆಗುವಂತ ಸಂಭವ ಉಂಟು ಸರ್? ಇಲ್ಲ, ಪಾಸ್ ಇರುವಂತ ವಾಹನವನ್ನು ತತ್ಕಾಲಕ್ಕೆ ಯಾವುದೇ ಸೀಸ್ ಮಾಡುದಿಲ್ಲ. ಅಂದ್ರೆ ಯಾಕಂದ್ರೆ ಈಗ ಹತ್ತಿರ ಸ್ಟೇಷನ್ ಅವರು ಸರಿ ಹರಿಪ್ರಸಾದ್ ತಾವು ಕೂಡ ಅನಗತ್ಯವಾಗಿ ಓಡಾಡಬೇಡಿ, ಅಗತ್ಯಕ್ಕೆ ಓಡಾಡಿ. ಒಂದು ಫೋನ್ ಬಂದ್ರೆ ಸರ್, ಈಗ ಒಂದು 2-3 ಫೋನ್ ಬಂತು ನಮಗೆ, ಏನು ಅಕ್ಕಿ ಬಂದಿಲ್ಲ ನಮ್ಮ ಕಡೆ ಅಂತ. ಹಾಗೆ ನಾವು ಸ್ವಲ್ಪ ಕೈಯಿಂದೆಲ್ಲ ಹಾಕಿ ಅವರಿಗೆ ಒಂದು ಇವತ್ತೊಂದು ಕೊಟ್ಟಿದ್ದೇವೆ. ಹಾಗೆ ಏನಾದ್ರೂ ಆಗ ಹೋಗುವಾಗ ಸೀಸ್ ಆಗುವಂತದ್ದು ಏನು ಇಲ್ಲ, ಅಂತದ್ದೇನು ಮಾಡುದಿಲ್ಲ. ಮಿಷನ್ ಇರೋದಕ್ಕೆ ಸಮಾಜ ಸೇವೆ ಮಾಡೋದಕ್ಕೂ ಏನು ಸಮಸ್ಯೆ ಇಲ್ಲ. ನೀವು ಜನರ ಸೇವೆ ಮಾಡಿ, ಒಟ್ಟು ಜನರಿಗೂ ಮಾಹಿತಿಯನ್ನು ಕೊಡಿ, ಅನಗತ್ಯವಾಗಿ ಜನ ಪೇಟೆಗೆ ಬರದ ಹಾಗೆ ನೋಡಿಕೊಳ್ಳುವಂತ ಸಂಗತಿಯನ್ನು ಮಾಡಿ. ಧನ್ಯವಾದಗಳು ಹರಿಪ್ರಸಾದ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಅದೇ ರೀತಿ ಮತ್ತೊಂದು ಕರೆ ಇದೆ, ಅದನ್ನು ಕೂಡ ಸ್ವೀಕಾರ ಮಾಡಿಕೊಂಡು. ಹಲೋ ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತದೆ. ಎಸ್, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾನು ಸುರತ್ಕಲ್, ಪ್ರಮೀಳಾ. ಹೇಳಿ ಪ್ರಮೀಳಕ್ಕ. ಸುರತ್ಕಲ್ ಮಾತಾಡಿ. ಸರ್, ನಮ್ದು ಮಕ್ಕಳು ಬಾಂಬೆಯಲ್ಲಿ ಇದ್ದಾರೆ. ಡಿಪ್ರೆಷನ್ ಪ್ರಾಬ್ಲಮ್ ಉಂಟು. ರವಿಸುಂಗ ಡಾಕ್ಟರ್ ಇದ್ದು ಮದ್ದು, ಮಂಗಳೂರು ರವಿಸುಂಗ ಡಿಪ್ರೆಷನ್ ಇದ್ದು. ಅವರು 3 ತಿಂಗಳಿಗೆ ಒಮ್ಮೆ ಬಂದು ಟೆಸ್ಟ್ ಮಾಡಿ ಹೋಗುದು. ಯಾವಾಗ ಅವರಿಗೆ ಹೇಗೆ ಬರುದಂತ ಕಾಯ್ತಾ ಇದ್ದಾರೆ. ಪ್ರಮೀಳಕ್ಕ, ಆದಷ್ಟು ಶೀಘ್ರ ನಿಮ್ಮ ಸಂಬಂಧಿಕರು ಮಕ್ಕಳನ್ನು
ಕರ್ಕೊಂಡು ಬರಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದರ ಬಗ್ಗೆ ನಾವು ನಿಮ್ಮ ನಂಬರನ್ನು ಬರ್ಕೊಳ್ತೇವೆ. ಸಂಬಂಧಪಟ್ಟಂಥ ನಮ್ಮ ಕೇಂದ್ರದ ಸಚಿವರಿಗೂ ಇದನ್ನು ಅಲ್ಲ ಹೇಳ್ತೇನೆ ಪ್ರಮೀಳಕ್ಕ. ಯಾಕಂದರೆ ನಮ್ಮದು ಅಂತಾರಾಜ್ಯದ ಗಡಿಗಳಿದೆ. ಅಂತಾರಾಜ್ಯದ ಗಡಿಯಲ್ಲಿ ಒಂದೊಂದು ರಾಜ್ಯ ಒಂದೊಂದು ಜಿಲ್ಲೆ ಒಂದೊಂದು ನಿಯಮವನ್ನು ಮಾಡಿದೆ. ಆ ನಿಯಮಗಳನ್ನು ಮೀರಿ ನಾವು ಹೋಗುವಾಗಿಲ್ಲ. ಅದಕ್ಕಾಗಿ ಕೇಂದ್ರ ಸರ್ಕಾರದಿಂದಲೇ ಇದಕ್ಕೊಂದು ನಿಯಮವನ್ನು ತಂದು ಸಡಿಲ ಮಾಡಿ ಅಗತ್ಯವಾಗಿ ಒಂದು ಏನು ಧಾರ್ಮಿಕ ಇರ್ಬೋದು, ಮರಣ ಹೊಂದಿದ ಸಂದರ್ಭ ಇರ್ಬೋದು, ಇಲ್ಲ ಅನಾರೋಗ್ಯ ಪೀಡಿತರ ಅಂತ ಸಂದರ್ಭ ಇರ್ಬೋದು, ಅಗತ್ಯವಾಗಿ ಹೋಗಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡುವಂಥ ಸಂಗತಿಯನ್ನು ಮಾಡ್ತೇವೆ. ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಾನು ನೋಟ್ ಮಾಡಿದ್ದೇನೆ. ಅದೇ ರೀತಿಯಲ್ಲಿ ನಾನು ಕೇಂದ್ರ ಸಚಿವರಿಗೂ ಅದರ ಬಗ್ಗೆ ನಮ್ಮ ಭಾಗದ ಕೇಂದ್ರ ಸಚಿವರ ಗಮನಕ್ಕೂ ತರ್ತೇನೆ. ಎಂತ ಒಂದು ಗೊತ್ತುಂಟೆ, ಅವರಿಗೆ ಡಿಪ್ರೆಷನ್ ಪ್ರಾಬ್ಲಮ್ ಅಂದ್ರೆ ತುಂಗ ಡಾಕ್ಟರ್ ಇದ್ದೇ ಮದ್ದಾಗ್ಬೇಕು. ಗೊತ್ತಾಯ್ತು ಪ್ರಮೀಳಕ್ಕ ನಿಮ್ಮ ಸಮಸ್ಯೆ. ಬಹುಶಃ ನಮ್ಮ ಕಡೆಯಿಂದ ಏನು ಸ್ಪಂದನ ಕೊಡ್ಬೋದು ಅದನ್ನು ಮಾಡ್ತೇವೆ. ರವಿಸುಂಗ ಡಾಕ್ಟರ್ ರವಿಸುಂಗ. ಆಯ್ತು. ಧನ್ಯವಾದಗಳು ಪ್ರಮೀಳ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಇನ್ನೊಂದು ಭಾಗಕ್ಕೆ ಸಂಬಂಧಪಟ್ಟ ಆಗಿರುವಂತಹ ವಿಚಾರಗಳು ಅಂದರೆ ಜನರ ಮನಸ್ಸಿನಲ್ಲಿದ್ದಂಥ ಭಾವನೆಗಳು ಅಂತ ಹೇಳಿದ್ರೆ, ಈಗ ಕೇರಳ ಸರ್ಕಾರ ಮುಖ್ಯವಾಗಿ ಎಂಡೋಸಲ್ಫಾನ್ ಪೀಡಿತರಿಗೆ ಅಥವಾ ಏನು ಮನೆಯಿಂದ ಹೊರಗಡೆ ಬರೋದಕ್ಕಾಗಿಲ್ಲ, ನಡೆದಾಡೋದಕ್ಕೆ ಆಗ್ತಾ ಇಲ್ಲ ಅಂತಹವರಿಗೆ ನೇರವಾಗಿ ಅವರ ಮನೆಗೆ ಒಂದು ಕಿಟ್ಗಳನ್ನು ವಿತರಿಸುವಂಥ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು. ಸೊ ಕರ್ನಾಟಕದಲ್ಲಿ ಆ ರೀತಿಯ ವ್ಯವಸ್ಥೆಗಳು ಏನಾದರೂ ಈಗ ಬಂದಿದೆಯಾ ಅಥವಾ ಅವರಿಗೆ ಏನಾದರೂ ವಿಶೇಷ ಪ್ಯಾಕೇಜ್ಗಳು ಸೌಲಭ್ಯಗಳು ಏನಾದರೂ ಇದೆಯಾ ಅನ್ನುವಂಥದ್ದು? ಈಗ ನಮ್ಮ ಪುತ್ತೂರು ತಾಲೂಕಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರ ಅಂದರೆ ಕೆಲವು ಜನ ಇದ್ದಾರೆ, ಅವರೆಲ್ಲ ನಮ್ಮಲ್ಲಿ ಒಂದು ಪಾಲನಾ ಕೇಂದ್ರ ಇದೆ. ಆ ಪಾಲನಾ ಕೇಂದ್ರದಲ್ಲಿ ಈ ಮೊದಲು ಅವರಿಗೆ ಆರೋಗ್ಯ ತಪಾಸಣೆ ಮಾಡುವಂಥದ್ದು, ಅವರಿಗೆ ಮಸಾಜ್ ಮಾಡುವಂಥ ಕೆಲಸ. ಆದರೆ ಕೊರೋನಾ ಬಂದ ಮೇಲೆ ಅದನ್ನು ನಿಲ್ಲಿಸುವಂಥ ಸಂಗತಿ ಸರ್ಕಾರ ಸಹಜವಾಗಿ, ಯಾಕಂದರೆ ಅಲ್ಲಿ ಜನ ಸೇರುವಾಗಿಲ್ಲ. ಮತ್ತು ಅವರು ಮೊದಲೇ ಬುದ್ಧಿಮಾಂದ್ಯರು, ಅಂಗವಿಕಲತೆಯನ್ನು ಹೊಂದಿರುವವರು, ಅಂಥ ಮನೆಗಳು ಎಲ್ಲಿದೆಯೋ ಅಂಥ ಮನೆಗಳನ್ನು ಗುರುತಿಸಿ ನಾವು ಈಗಾಗಲೇ ಆ ಪಡಿತರ ಕಿಟ್ಗಳನ್ನು, ಆಹಾರ ಧಾನ್ಯ ಇರ್ಬೋದು, ಅಗತ್ಯ ಏನು ಅವರ ಊಟದ ಜೊತೆಯಲ್ಲಿ ಈ ಸೋಪ್ ಇರ್ಬೋದು, ಫಿನಾಯಿಲ್ ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು, ಇಂಥದ್ದನ್ನು ಕೂಡ ಕೊಡುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು, ಅದೇ ರೀತಿ ನಮ್ಮ ಅಲ್ಲಿಯ ಪಂಚಾಯತಿಯಲ್ಲಿ ಒಂದು ಕೊರೋನಾ ಟಾಸ್ಕ್ ಫೋರ್ಸ್ ಒಂದು ಇದೆ, ಜಾಗೃತ ದಳ ಅಂತ ಇದೆ. ಅವರು ಆ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಯಾರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ. ನಾನು ಈಗ ಬೆಳಿಗ್ಗೆ ಒಂದು 12 ಜನ ಬುದ್ಧಿಮಾಂದ್ಯರು ಒಂದು ಮನೆಗೆ ಹೋಗಿ ಒಬ್ಬರು ಫ್ಯಾಮಿಲಿ ಅವರು ನೋಡಿಕೊಳ್ತಾ ಇದ್ದಾರೆ. ಅವರಿಗೂ ಏನಾದರೂ ಸಮಸ್ಯೆ ಇದೆ ಅಂತ ಹೋಗಿ ಅವರಿಗೆ ಪಡಿತರ ವ್ಯವಸ್ಥೆಯನ್ನು, ಸೋಪು ಇತ್ಯಾದಿ ಕೊಡುವಂಥ ಕೆಲಸವನ್ನು ನಾನು ಕೂಡ ಇವತ್ತು ಬೆಳಿಗ್ಗೆ ಮಾಡಿ ಬಂದಿದ್ದೇನೆ. ಹಾಗೆ ಇಡೀ ನಮ್ಮ ತಾಲೂಕಲ್ಲಿ ಕೂಡ ಆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಅಂದ್ರೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಅನ್ನುವಂಥದ್ದು. ಇನ್ನು ಕಿಟ್ಗಳ ವಿಚಾರ ಸಂಬಂಧಪಟ್ಟ ಹಾಗೆ ಕೂಡ ಕೆಲವೊಂದು ಪ್ರಶ್ನೆಗಳಿದೆ. ಅದು ಯಾರಿಗೆ ಅವಶ್ಯಕತೆ ಇದೆ ಅವರನ್ನ ತಲುಪ್ತಾ ಇದೆ ಅನ್ನುವಂಥದ್ದು. ಅದಕ್ಕೆ ಉತ್ತರವನ್ನು ಪಡ್ಕೊಳ್ತೀನಿ. ಒಂದು ಕರೆಯನ್ನು ಸ್ವೀಕಾರ ಮಾಡಿ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಹಲೋ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾನು ವಿಟ್ಲ ಕಂಬಳಬೆಟ್ಟಿಂದ. ಹೆಸರು ಹೇಳಿ. ನಂದು ಉಮ್ಮರ್ ಅಂತ. ಹೇಳಿ ಉಮ್ಮರ್. ಸರ್ ನಮಸ್ತೆ. ನಮಸ್ಕಾರ. ನಾನು ಕಂಬಳಬೆಟ್ಟಿಂದ ಮಾಡೋದು, ತಮ್ಮ ಕ್ಷೇತ್ರವೇ ಸರ್. ನಾನು ಗೊತ್ತಾಯ್ತು ಉಮ್ಮರ್ರೆ. ಅಂದ್ರೆ ನಮ್ಮ ಕ್ಷೇತ್ರಕ್ಕೆ ಇಷ್ಟವರೆಗೆ ಯಾವುದೋ ಒಂದು ಸೌಲಭ್ಯ ಬರ್ಲಿಲ್ಲ ಸರ್. ಹೇಳ್ತಾರೆ ಅಲ್ಲಿಂದ ಆ ಸೌಲಭ್ಯ ಉಂಟು, ಈ ಸೌಲಭ್ಯ ಅಂತ ಉಂಟಂತ. ನಾವು ಮಾಧ್ಯಮ ವರ್ಗದವರು, ಆಟೋ ಚಾಲಕ ನಾನು. ಎರಡನೇದಾಗಿ ಅಂದ್ರೆ ಎಲ್ಲಾ ಆಚೆ ಈಚೆ ಎಲ್ಲಾ ಕ್ಷೇತ್ರಕ್ಕೆ ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ವಿಟ್ಲಪಟ್ಟಣೂರು ಗ್ರಾಮಕ್ಕೆ ಯಾವುದೋ ಒಂದು ಸೌಲಭ್ಯ ಇಷ್ಟವರೆಗೆ ಬರ್ಲಿಲ್ಲ. ತಮ್ಮಲ್ಲಿ ಕೇಳುತ್ತಾರೆ ಎಂತ ಅಂತ, ನಮ್ಗೇನಾದ್ರು ಮಾಧ್ಯಮ ವರ್ಗಕ್ಕೆ ಸರ್ಕಾರದಿಂದ ಏನಾದ್ರೂ ಒಂದು ಸೌಲಭ್ಯ ಅಂತ ಹೇಳ್ಬೇಕು. ಎರಡನೇದಾಗಿ ನಾವು ಆಟೋ ಚಾಲಕರು, ನಮ್ಗೆ ಈಗ ಎಲ್ಲಿಗೂ ಹೋಗದ ಪರಿಸ್ಥಿತಿ ಬಂದಿದೆ. ಮೊನ್ನೆ ಬೇರೆ ಒಂದು ವಿಷಯ ನಾನು ಹೇಳ್ತೇನೆ ಸರ್. ಮೊನ್ನೆ ನಾನು ವಿಟ್ಲದಿಂದ ಬಂದು ಕಬಕ್ಕಕ್ಕೆ ಮುಟ್ಟಿದೆ. ನಮಗೆ LPG ಗ್ಯಾಸ್ ಹಾಕ್ಲಿಕ್ಕೆ ಪುತ್ತೂರಿಗೆ ಹೋಗ್ಬೇಕು. ತಪ್ಪಿದ್ರೆ 25 ಕಿಲೋಮೀಟರ್ ತಪ್ಪಿ BC ರೋಡ್ಗೆ ಹೋಗ್ಬೇಕು. ನಮ್ಮ ಕ್ಷೇತ್ರ ಪುತ್ತೂರು. ನಾವು ಹೋಗುವಾಗ ಕಬಕ್ಕದಲ್ಲಿ ಬಿಡುವುದಿಲ್ಲ ನಮ್ಮನ್ನು. ನೀವು ಹೋಗ್ಬಾರ್ದು, ಬಾಡಿಗೆ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇಲ್ಲ. ನಾನು ಮೊನ್ನೆ ಹೇಳಿದೆ, ಹಾಗಿಲ್ಲ ಸರ್, ನನಗೆ ಹೋಗ್ಲೇಬೇಕು, ನಮ್ಗೆ ಗ್ಯಾಸ್ ಇಲ್ಲ, ಏನಾದ್ರು ಆಚೆ ಈಚೆ ಲೋಕಲ್ ಬಾಡಿಗೆ ಮಾಡ್ಲಿಕ್ಕೆ ಉಂಟಂತ ಹೇಳಿದೆ. ಅದಾಗುದಿಲ್ಲಪ್ಪ ಅಂತ ಹೇಳಿದ್ರು. ಉಮ್ಮವ್ರೆ, ನಿಮಗೆ ಒಂದು ರೇಷನ್ ಶಾಪ್ ಇಂದ ಅಕ್ಕಿ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇನ್ನೇನಾದ್ರೂ ಅವಶ್ಯಕತೆಗಳಿದ್ರೆ ನಾನು ಈಗಾಗಲೇ ನಿಮ್ಮ ವಿಟ್ಲಮಣ್ಣೂರು ಪಂಚಾಯಿತಿಗೆ ಒಂದಷ್ಟು ಕಿಟ್ಗಳನ್ನು ಕೊಟ್ಟಿದ್ದೇನೆ. ಅಲ್ಲಿ ನಮ್ಮ ಪಂಚಾಯಿತಿ ಅಧ್ಯಕ್ಷರು ಬಾಕಿ ಅವರು ಯಾರಿಗೆ ಅವಶ್ಯಕತೆ ಕೂಡ ಅದಕ್ಕೆ ಅವರಿಗೆ ಕೊಡುವಂತ ಸಂಗತಿಯನ್ನು ಮಾಡಿದ್ದಾರೆ. ಇನ್ನು ಮುಂದೆ ಅಂತ ಕಿಟ್ಗಳನ್ನು ಕೊಡ್ತೇವೆ. ನಿಮಗೆ ಅಂತ ಆರ್ಥಿಕ ಸಮಸ್ಯೆ ಇದ್ದರೆ, ಆರ್ಥಿಕ ಮುಗ್ಗಟ್ಟು ಇದ್ದರೆ, ನೀವು ಪಂಚಾಯತ್ ನಮ್ಮ ಅಧ್ಯಕ್ಷರ ಉಪಾಧ್ಯಕ್ಷರಲ್ಲಿ ಮಾತಾಡಿ ನಾನು ಅದಕ್ಕೆ ವ್ಯವಸ್ಥೆಯನ್ನು ಕೇಳುವಾಗ ಅವರು ಹೇಳಿದ್ರು ಯಾವ್ದು ಅನುದಾನ ಇಷ್ಟರವರೆಗೆ ಬರ್ಲಿಲ್ಲ, ನಾನು ಫೋನ್ ಮಾಡ್ತಾ ಇದ್ದೇನೆ ಅಂತ ಹೇಳಿ. ನೀವು ಅಧ್ಯಕ್ಷರಲ್ಲಿ ಮಾತಾಡಿ, ಉಪಾಧ್ಯಕ್ಷರಲ್ಲಿ ಮಾತಾಡಿ
ಒಂದು ಹೌದೌದು. ಇನ್ನೊಂದು ಪುತ್ತೂರಿಗೆ ನೀವು ಗ್ಯಾಸ್ ಮೆಡಿಸಿನ್ ಔಷಧಕ್ಕೆಲ್ಲ ಬರುದಿದ್ರೆ ಪೊಲೀಸರು ಅಡೆತಡೆ ಮಾಡೋದಕ್ಕೆ ನಾನು ಇವತ್ತೇ ಸೂಚನೆಯನ್ನು ಕೊಡ್ತೇನೆ. ನಮ್ಮ DSP ಅವರು, ಇನ್ಸ್ಪೆಕ್ಟರ್ಗೆಲ್ಲ ಯಾವುದೇ ರೀತಿಯಲ್ಲಿ ಅಗತ್ಯ ಸೇವೆಗೆ ಬರುವವರಿಗೆ ನೀವು ಸಮಸ್ಯೆ ಮಾಡಬಾರದು. 12 ಗಂಟೆ ಒಳಗಡೆ ನೀವೆಲ್ಲ ಸರಿ ಅಂಥದಕ್ಕೆ ಏನು ಸಮಯ ನಿಗದಿ ಮಾಡಿದಾರೆ ಆ ಸಮಯದ ಒಳಗಡೆ ಬರೋದಕ್ಕೆ ಯಾವುದೇ ಸಮಸ್ಯೆ ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಡ್ತೇನೆ. ಉಮಾರ್ರೆ, ನೀವು ನಿಶ್ಚಿತತೆಯಿಂದ ಪುತ್ತೂರಿಗೆ ಬರ್ಬೋದು. ಧನ್ಯವಾದಗಳು. ಎಸ್, ಧನ್ಯವಾದಗಳು ಉಮರ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್, ಒಂದು ಪ್ರಶ್ನೆ ಜನರ ಮನಸ್ಸಿನಲ್ಲಿ ಅಥವಾ ಅಭಿಪ್ರಾಯಗಳಿರುವಂಥದ್ದು, ಯಾರಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆ, ಯಾರು ನಿಜವಾಗ್ಲೂ ಕಷ್ಟದಲ್ಲಿದ್ದಾರೆ, ಅವರಿಗೆ ತಲುಪ್ತಾ ಇದೆಯೋ ಇಲ್ವೋ ಅನ್ನುವಂಥ ಗೊಂದಲಗಳು, ಅದಕ್ಕೆ ಉತ್ತರವನ್ನ ಯಾರಿಂದ ಪಡ್ಕೊಳ್ಬೇಕು ಅನ್ನೋದು ತಾವು ಗಮನಿಸಿದ ಹಾಗೆ ನಾವು ಒಂದು ಮಾನದಂಡ ಮಾಡಿದ್ದೇವೆ. ಅಂದ್ರೆ ವೃದ್ಧರು ಇರುವಂತ ಮನೆ, ಗಂಡ ಹೆಂಡತಿ, ಇಲ್ಲ ಅಲ್ಲಿ ವೃದ್ಧರು ಇನ್ನು ದುಡಿಲಿಕ್ಕೂ ಆಗುದಿಲ್ಲ, ಪೇಟೆಗೆ ಬರಲಿಕ್ಕೂ ಯಾವುದೇ ಸಾಮಗ್ರಿ ತರಲಿಕ್ಕೆ ಆಗುದಿಲ್ಲ ಅಂತ ಮನೆಗಳು, ಇನ್ನೊಂದು ಕಾಯಿಲೆಯಿಂದ ಬಳಲ್ತಿರುವಂತ ಕುಟುಂಬಗಳು, ಇನ್ನೊಂದಷ್ಟು ಕೊರೋನಾ ಪೀಡಿತ ಕುಟುಂಬಗಳಿರ್ಬೋದು, ಅದರ ಜೊತೆಯಲ್ಲಿ ಯಾವುದೇ ಪಡಿತರ ವ್ಯವಸ್ಥೆ ಇಲ್ಲ ಅವರಿಗೆ, ಇನ್ನೊಂದು ವಲಸೆ ಕಾರ್ಮಿಕರು, ಇಂಥವರನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಈ ಕಿಟ್ಗಳ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಅಂಥವರಿಗೆ ಮುಟ್ಟಿದ ಇಲ್ಲುವುದನ್ನು ನಮ್ಮಲ್ಲಿ ಒಂದು ಪಂಚಾಯಿತಿಯಲ್ಲಿ ಒಂದು ಕೊರೋನಾ ಜಾಗೃತ ದಳ ಇದೆ. ಅದರ ಒಟ್ಟಿಗೆ ನಮ್ಮ ಕಾರ್ಯಕರ್ತರು, ನಮ್ಮ ಪಂಚಾಯತಿನ ಚುನಾಯಿತ ಸದಸ್ಯರು, ಇವರು ಕೂಡ ಅದನ್ನು ಗಮನಿಸ್ತಾ ಇದ್ದಾರೆ. ಇಡೀ ಬೂತಲ್ಲಿ ಈಗ ನಮ್ಮ ಆಶಾ ಕಾರ್ಯಕರ್ತರು ಅವರಿಂದಲೂ ಮಾಹಿತಿಯನ್ನು ಫೀಡ್ಬ್ಯಾಕ್ ತಗೊಳ್ತಾ ಇದ್ದೇವೆ. ಹೇಗೆ ಯಾರಾದರೂ ಊಟಕ್ಕಿಲ್ಲದೆ ಯಾರಾದರೂ ಇದೆಯಾ, ಊಟಕ್ಕಿಲ್ಲದವರು ಇದ್ದಾರಾ, ಇಲ್ಲ ಅನಾರೋಗ್ಯದಿಂದ ಮೆಡಿಸಿನ್ ಸಿಗದೆ ಏನಾದ್ರು ಬಳಲ್ತಾ ಇದ್ದಾರಾ, ಇದನ್ನು ಕೂಡ ನಾವು ಫೀಡ್ಬ್ಯಾಕ್ ಅಂತ ತಗೊಳ್ತಾ ಇದ್ದೇವೆ. ಎಲ್ಲೆಲ್ಲಿಂದ ನಮಗೆ ಮಾಹಿತಿ ಬರ್ತದೋ ಅಲ್ಲಿಗೆ ನಾವು ಕೂಡಲೇ ಸ್ಪಂದನ ಕೊಡುವಂತ ಸಂಗತಿಯನ್ನು ಮಾಡ್ತೇವೆ. ಅದರ ಜೊತೆಯಲ್ಲಿ ನಮ್ಮ ವಾರ್ ರೂಮಿಗೆ ದೂರವಾಣಿ ಬರ್ತದೆ. ನಮ್ಮ ಬೆಂಗಳೂರು ಬಿಜೆಪಿ ಕಚೇರಿಗೂ ಅಲ್ಲಿ ಒಂದು ವಾರ್ ರೂಮ್ ಇದೆ, ಅಲ್ಲಿಗೂ ಕಂಪ್ಲೇಂಟ್ ಹೋಗ್ತವೆ. ನಮ್ಮ ಜಿಲ್ಲೆಯಲ್ಲಿ ಲೋಕಸಭಾ ಸದಸ್ಯರ ವಾರ್ ರೂಮ್ ಇದೆ, ಅಲ್ಲಿಗೂ ಒಂದಷ್ಟು ಕಂಪ್ಲೇಂಟ್ಗಳು ಹೋಗ್ತದೆ. ಅಲ್ಲಿಂದ ನಮಗೆ ಫೋನ್ ಬರ್ತದೆ, ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಹೀಗಾಗಿದೆ ಅಂತೇಳಿ. ಅಂತ ಕಡೆ ನಾವು ತಕ್ಷಣ ಹೋಗಿ ಏನೇನು ನಮ್ಮ ಕಡೆಯಿಂದ ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲವನ್ನು ಈ ತನಕ ಮಾಡಿದ್ದೇವೆ. ಓಕೆ, ಅಂದ್ರೆ ಈಗ ವಿತರಣೆ ಹೇಗೆ ಆಗ್ತಾ ಇದೆ ಅಂದ್ರೆ ಅನೇಕ ಸಂಘ ಸಂಸ್ಥೆಗಳು ಕೂಡ ತಮ್ಮ ತಮ್ಮ ಸಹಕಾರವನ್ನ ಕೊಡ್ತಾ ಇದೆ. ಅದರ ಜೊತೆಗೆ ಮೋದಿ ಕಿಟ್ ಅನ್ನುವಂತ ಒಂದು ಕಿಟ್ ಅನ್ನು ಕೂಡ ವಿತರಣೆ ಮಾಡುವಂತ ಕೆಲಸಗಳಾಗ್ತಾ ಇದೆ. ಸೊ ಅದರ ವ್ಯವಸ್ಥೆಗಳು ಹೇಗೆ ಅನ್ನುವಂಥದ್ದು, ಈಗ ಮೋದಿ ಕಿಟ್ಟಿನ ಬಗ್ಗೆ ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ. ಆದರೆ ಮೋದಿ ಕಿಟ್ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರ ಮುಖಾಂತರ ನಾವು ಅದನ್ನು ವಿತರಣೆ ಮಾಡುವಂತ ಸಂಗತಿಯನ್ನು ಮಾಡ್ತಾ ಇದ್ದೇವೆ. ಈಗ ಸುಳ್ಯದಲ್ಲಿ ಅವರು ಆರಂಭ ಮಾಡಿದ್ದಾರೆ. ನಾವು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನು ಮಾಡ್ಬೇಕಷ್ಟೇ. ಯಾಕಂದ್ರೆ ಇನ್ನೂ ಕೂಡ ಲಾಕ್ಡೌನ್ ಮುಂದುವರಿದ ಕಾರಣ ಇನ್ನು ಕೂಡ ಜನರ ಸಮಸ್ಯೆಗಳು ಇನ್ನೂ ಹೆಚ್ಚು ಉಲ್ಬಣ ಆಗ್ತದೆ. ಆಗ ಈ ಮೋದಿ ಕಿಟ್ ಅನ್ನು ನಾವು ವಿತರಣೆ ಮಾಡುವಂತ ಸಂಗತಿಯನ್ನು ಮಾಡ್ತೇವೆ. ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರದ ಆ ಪಡಿತರ ವ್ಯವಸ್ಥೆ, ಗೋಧಿ, ಇನ್ನಿತರ ಸೌಲಭ್ಯಗಳನ್ನು ಕೂಡ ಕೊಡುವಂತ ಮಾತನ್ನು ನಮ್ಮ ಕೇಂದ್ರದ ಸಚಿವರು ಈಗಾಗಲೇ ಹೇಳಿದ್ದಾರೆ. ಬಹುಶಃ ಅದು ಬಂದಾಗ ಒಟ್ಟಿಗೆ ಇದನ್ನು ಎಲ್ಲ ನಮ್ಮ ಸಾರ್ವಜನಿಕರಿಗೆ ಅವಶ್ಯಕತೆ ಇರುವಂತ ನಮ್ಮ ಬಂಧುಗಳಿಗೆ ನಾವು ಕೊಡಮಾಡುವಂತ ಸಂಗತಿಯನ್ನು ಮಾಡ್ತೇವೆ. ಇನ್ನು ಮುಖ್ಯವಾಗಿರುವಂತಹ ಮತ್ತೊಂದು ವಿಚಾರ, ಬೆಲೆ ಏರಿಕೆಗೆ ಸಂಬಂಧಪಟ್ಟ ಹಾಗೆ ಈಗ ಏನು ಸರ್ಕಾರ ಅಥವಾ ಜಿಲ್ಲಾಡಳಿತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ, ಯಾರು ಕೂಡ ಹೆಚ್ಚಿನ ದರವನ್ನು ವಸೂಲಿ ಮಾಡಬಾರದು, ಇನ್ ಕೇಸ್ ಮಾಡಿದ್ರೆ ಅಂತಹವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥದ್ದು. ಆದ್ರೆ ಅನೇಕ ಕಡೆಗಳಲ್ಲಿ ಬಹುಶಃ ಪುತ್ತೂರು ಭಾಗದಿಂದಲೂ ಕೂಡ ನಮಗೆ ಬಂದಿರುವಂತಹ ಒಂದು ದೂರುಗಳ ಆಧಾರದ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇರುವಂತದ್ದು, ದರಗಳನ್ನು ಅಧಿಕವಾಗಿ ವಸೂಲಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು. ಸೊ ಇದು ತಮ್ಮ ಗಮನಕ್ಕೆ ಬಂದಿದೆಯಾ ಅಥವಾ ಬಂದಿದ್ದಕ್ಕೆ ಏನು ಕ್ರಮಗಳಾಗಿದೆ ಅಂತ? ನನ್ನ ಗಮನಕ್ಕೂ ಬಂದಿದೆ. ನಮ್ಮಲ್ಲಿ ಗ್ರಾಮಾಂತರದಲ್ಲಿ ಕೆಲವು ಕಡೆ ಈ ಮೆಣಸಿರ್ಬೋದು, ಅಗತ್ಯ ವಸ್ತುಗಳು ಏನಿದೆಯೋ, ನೀರುಳ್ಳಿ ಇರ್ಬೋದು, ಇದರ ಧಾರಣೆ ಲಾಕ್ಡೌನ್ ಆದ ಕೂಡಲೇ ಏಕದಮ್ ಹೈಕ್ ಮಾಡಿ ಒಂದಷ್ಟು ಗ್ರಾಹಕರನ್ನು ಶೋಷಣೆ ಮಾಡುವಂತ ಸಂಗತಿಗಳು ನಮ್ಮ ಗಮನಕ್ಕೆ ಬಂತು. ಇದನ್ನು ನಮ್ಮ ಸಹಾಯಕ ಆಯುಕ್ತರಿಗೆ, ತಹಸೀಲ್ದಾರಿಗೆ ಹೇಳಿ ಯಾವ ಯಾವ ಅಂಗಡಿಗಳಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸೂಚನೆ ಕೊಟ್ಟು ಅವರಿಗೆ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಅದನ್ನು ಏನು ಮಾರುಕಟ್ಟೆ ದಾರಕ್ಕೆ ಮಾರಾಟ ಮಾಡಬೇಕೆನ್ನುವಂಥ ಸೂಚನೆಯನ್ನು ಕೊಡುವಂಥ ಸಂಗತಿಯನ್ನು ಮಾಡಿದರು. ಇನ್ನು ಅವರಿಗೆ ಪರ್ಯಾಯವಾಗಿ ನಮ್ಮ ಸಹಕಾರಿ ಸಂಘದಲ್ಲಿ ಬಲ್ಕಾಗಿ ನಾವು ಹೊರ ಜಿಲ್ಲೆಗಳಿಂದ ತಂದು ರೇಷನ್ನ ಒಟ್ಟಿಗೆ ನಮ್ಮ CA ಬ್ಯಾಂಕ್ಗಳು, ಏನು ರೈತರ ಸೇವಾ ಸಹಕಾರಿ ಸಂಘಗಳು, ಪತ್ತಿನ ಸೇವಾ ಇವರ ಮುಖಾಂತರ ಮಾರಾಟ ಮಾಡುವ ಸಂಗತಿಯನ್ನು ಮಾಡಿದೆವು. ಅವರು ಮಾರಾಟ ಮಾಡಿದಾಗ ಕಾಸ್ಟಿಗೆ ಮಾರಾಟ ಮಾಡುವಾಗ ಬಹುಶಃ ಸಹಜವಾಗಿ ಅಂಗಡಿಯ ವರ್ತಕರು ಆಟೋಮೆಟಿಕ್ ಆಗಿ ಎಲ್ಲ ದರವನ್ನು ಇರಿಸುವಂತ ಸಂಗತಿಯನ್ನು ಮಾಡಿದರು. ಈಗ ಎಲ್ಲ ನಮ್ಮ ಪಡಿತರ
ವ್ಯವಸ್ಥೆ ಎಲ್ಲಿದೆ ಅಲ್ಲಿ ನೀರುಳ್ಳಿ, ಇನ್ನು ಮೆಣಸು ಇತ್ಯಾದಿ ಅಗತ್ಯ ವಸ್ತುಗಳಿಂದ ಇದನ್ನು ಕೂಡ ಮಾರಾಟ ಮಾಡುವಂಥ ಸಂಗತಿಯನ್ನು ಈಗ ನಮ್ಮ ಸಹಕಾರಿ ಸಂಘದ ನಿರ್ದೇಶಕರು, ಅಧ್ಯಕ್ಷರು ಅಲ್ಲಿ ಮಾಡ್ತಾ ಇರೋದ್ರಿಂದ ಒಂದಷ್ಟು ನಿಯಂತ್ರಣಕ್ಕೆ ಬಂದಿದೆ. ಎಸ್, ಮತ್ತೊಂದು ವಿಚಾರ, ಪುತ್ತೂರಿನ ಮಹಾಲಿಂಗೇಶ್ವರ ಕ್ಷೇತ್ರ ಅನ್ನುವಂಥದ್ದು ಈಗಾಗಲೇ ವಿಶ್ವಪ್ರಸಿದ್ಧವಾಗಿರುವಂತಹ ಒಂದು ದೇವಸ್ಥಾನ. ಆ ಕ್ಷೇತ್ರದ ಜಾತ್ರೋತ್ಸವ ಅಂತ ಹೇಳಿದ್ರೆ ಇಡೀ ನಾನಾ ಭಾಗಗಳಿಂದ ಭಕ್ತಾದಿಗಳು ಬರುವಂಥದ್ದು ಅದ್ದೂರಿಯಾಗಿ ನಡೀತಾ ಇತ್ತು. ಈ ಬಾರಿ ಲಾಕ್ಡೌನ್ ನಿಯಮಗಳ ಹಿನ್ನೆಲೆಯಲ್ಲಿ ಅತ್ಯಂತ ಸರಳವಾಗಿ ನಡೆದಿದೆ. ಆ ಬಗ್ಗೆ ಏನು ಹೇಳ್ತೀರಿ? ಪುತ್ತೂರು ಮಹಾಲಿಂಗೇಶ್ವರ ದೇವರ ಒಂದು ಬ್ರಹ್ಮರಥೋತ್ಸವ, ಮತ್ತೊಂದು ಬೆಡಿಯಂತೆ. ಇದು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ರೀತಿ ಶ್ರದ್ಧೆ ಭಕ್ತಿಯ ಸಂಕೇತದ ಒಂದು ಉತ್ಸವ. ಲಕ್ಷಾಂತರ ಜನ ಸೇರುವಂಥದ್ದು. ಇವತ್ತು ಇಡೀ ದೇಶಕ್ಕೆ ಆಪತ್ತು ಬಂದಾಗ, ಪ್ರಕೃತಿಯೇ ಮುನಿಸಿಕೊಂಡಾಗ ಬಹುಶಃ ಇವತ್ತು ಆಗಮ ಶಾಸ್ತ್ರದಲ್ಲಿಯೂ ಕೆಲವು ಅದಕ್ಕೆ ಪರಿಹಾರಗಳನ್ನು ನಮ್ಮ ತಂತ್ರಿಗಳು ಉಲ್ಲೇಖ ಮಾಡಿದ ಹಾಗೆ ಆ ಜಾತ್ರೋತ್ಸವವನ್ನು ನಿಲ್ಲಿಸಿ ಜನರ ಜೀವಕ್ಕೆ ಮೊದಲು ನಾವು ಬೆಲೆಯನ್ನು ಕೊಡಬೇಕು, ಆರೋಗ್ಯಕ್ಕೆ ಮಹತ್ವವನ್ನು ಕೊಡಬೇಕು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನಿಯಮವನ್ನು ಪಾಲನೆ ಮಾಡಬೇಕು ದೃಷ್ಟಿಯಿಂದ ಆಗಮ ಶಾಸ್ತ್ರದ ಪ್ರಕಾರ ತಂತ್ರಿಗಳು ಇದ್ದು ಆ ಒಂದು ಶಾಸ್ತ್ರೋಕ್ತವಾಗಿ ಏನೇನು ಪೂಜೆ ಪುರಸ್ಕಾರ ಆಗಬೇಕು ಅದಕ್ಕೆ ಮಾತ್ರ ನಾವು ಸೀಮಿತಪಟ್ಟು ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಮ್ಮೆಲ್ಲ ಭಕ್ತರಿಗೂ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ, ದಯವಿಟ್ಟು ಯಾರು ದೇವಸ್ಥಾನಕ್ಕೆ ಬರಬೇಡಿ, ನೀವು ಹೊರಗಿಂದಲೇ ಕೈ ಮುಗಿಯಿರಿ, ಕೊರೋನಾ ಮುಕ್ತ ನಮ್ಮ ಪುತ್ತೂರು ಆಗಲಿ, ಎಲ್ಲರೂ ಆರೋಗ್ಯವಂತರಾಗಿ ಬಾಳಿ ಎಲ್ಲರ ಜೀವ ರಕ್ಷಣೆ ಆಗಲಿ, ಬರುವ ವರ್ಷ ಅದ್ದೂರಿಯಾಗಿ ಆ ಮಹಾಲಿಂಗೇಶ್ವರನ ಬ್ರಹ್ಮರಥ ಮತ್ತು ಬೆಡಿ ಮತ್ತು ಉತ್ಸವವನ್ನು ಮಾಡುವ ಅಂತೇಳುವಂಥ ಸೂಚನೆಯನ್ನು ನಾನು ಆ ಒಂದು ಜಾತ್ರೋತ್ಸವದ ಉಸ್ತುವಾರಿಯ ಪ್ರಮುಖನಾಗಿ ಶಾಸಕನಾಗಿ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ನಮ್ಮ ದೇವಸ್ಥಾನದ ಆಡಳಿತಾಧಿಕಾರಿಗಳು ಕೊಟ್ಟಿದ್ದಾರೆ. ಒಟ್ಟು ಇಡೀ ಜನತೆ ಇವತ್ತು ಬಹುಶಃ ಇದಕ್ಕೆ ತಯಾರಾಗಿ ಮನೆಯಲ್ಲಿಯೇ ಮಹಾಲಿಂಗೇಶ್ವರನ ಪ್ರಾರ್ಥನೆಯನ್ನು ಮಾಡುವ ಮುಖಾಂತರ ಜಾತ್ರೋತ್ಸವವನ್ನು ಬಹುಶಃ ಮುಂದಿನ ದಿನಗಳಲ್ಲಿ ಏನು ವಿಜೃಂಭಣೆಯಿಂದ ಆಚರಿಸುವ ಅಂತೇಳಿ ಮಾನಸಿಕವಾಗಿ ತಯಾರಾಗಿದ್ದಾರೆ. ಎಸ್, ಇನ್ನು ಕೊನೆಯದಾಗಿ ಈಗ ಲಭಿಸಿರುವಂತಹ ಮಾಹಿತಿಗಳ ಪ್ರಕಾರ ಇನ್ನೇನು ಲಾಕ್ಡೌನ್ ಮತ್ತಷ್ಟು ದಿನಗಳ ಕಾಲ ಅಂದರೆ ಬಹುಶಃ ಏಪ್ರಿಲ್ ಅಂತ್ಯದವರೆಗೂ ಕೂಡ ವಿಸ್ತರಣೆಯಾಗುವಂತಹ ಸಾಧ್ಯತೆಗಳು ಅಧಿಕ ಆಗಿರುವಂಥದ್ದು. ಸೊ ಇಂತಹ ಸಂದರ್ಭದಲ್ಲಿ ಕೊನೆಯದಾಗಿ ಏನು ಹೇಳ್ತೀರಿ, ಜನರ ಪಾತ್ರ ಈ ಒಂದು ಮಹಾಮಾರಿಯನ್ನು ಹೊಡೆದೋಡಿಸುವಂಥ ನಿಟ್ಟಿನಲ್ಲಿ? ಬಹುಶಃ ನಮ್ಮ ಇತಿಹಾಸದಲ್ಲಿ ಇಂಥ ಮಹಾಮಾರಿ ಒಂದು ಕಾಯಿಲೆಯನ್ನು ಯಾರು ಕಾಣಲಿಲ್ಲ, ನೋಡಲಿಲ್ಲ, ಅನುಭವಿಸಲಿಲ್ಲ ಅಂತ ಹೇಳುವಂಥದ್ದನ್ನು ನಾವು ಇತಿಹಾಸದ ಪುಟದಿಂದ ನೋಡ್ತೇವೆ. ಒಬ್ಬ ಹಿರಿಯರು ಹೇಳಿದ್ರು, 120 ವರ್ಷದಲ್ಲಿ ಒಂದು ಟ್ರೈನ್ ನಿಲ್ಲಿಲ್ಲ, ಒಂದು ಫ್ಲೈಟ್ ಆರಂಭ ಆದ ಮೇಲೆ ಯಾವುದೇ ನಮ್ಮ ಫ್ಲೈಟ್ಗಳು ನಿಲ್ಲಿಲ್ಲ. ಹೌದು, ಇಡೀ ಜಗತ್ತು ಲಾಕ್ಡೌನ್ ಆದ್ದು ಫಸ್ಟ್ ಟೈಮು ಅಂತ ಹೇಳುವಂಥ ಒಂದು ಮಾತನ್ನು ಹೇಳಿದರು. ಇಂಥ ಆಪತ್ತು ಇಡೀ ಮನುಕುಲಕ್ಕೆ ದೊಡ್ಡ ಕಳಂಕ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮನುಕುಲದ ಅಳಿವು ಉಳಿನ ಪ್ರಶ್ನೆ ಇವತ್ತು ಇದೆ. ಈ ಮನುಷ್ಯರನ್ನು ಉಳಿಸುವ ದೃಷ್ಟಿಯಿಂದ, ಮನುಷ್ಯರು ಆರೋಗ್ಯವಂತರಾಗಿ ಬಾಳುವ ದೃಷ್ಟಿಯಿಂದ ಇವತ್ತು ಅನಿವಾರ್ಯವಾಗಿ ನಾವು ಸರ್ಕಾರ ಏನು ಆ ಒಂದು ಕಾನೂನನ್ನು ಕೊಟ್ಟಿದ್ದ, ಕಾನೂನನ್ನು ಅನುಷ್ಠಾನ ಮಾಡಲಿಕ್ಕೆ ಒಂದಷ್ಟು ಇಲಾಖೆಗಳಿಗೆ ಅಧಿಕಾರವನ್ನು ಕೊಟ್ಟಿದ್ದ. ಆ ಇಲಾಖೆಗಳು ಏನೇನು ಕ್ರಮವನ್ನು ತೆಗೊಳ್ತದೋ ಅದಕ್ಕೆ ಸಾರ್ವಜನಿಕರು ಬದ್ಧರಾಗಬೇಕು. ಕೇವಲ ನನ್ನ ಬದುಕು ಮಾತ್ರ ಅಲ್ಲ, ಇಡೀ ಸಮಾಜದ ಬದುಕು, ಇಡೀ ನನ್ನ ಕುಟುಂಬದ ಜೊತೆಯಲ್ಲಿ ಇಡೀ ಸಮಾಜ ಬದುಕಬೇಕೆನ್ನೋ ದೃಷ್ಟಿಯಿಂದ ಇವತ್ತು ಒಂದಷ್ಟು ನಾವು ಯುದ್ಧದ ವಾತಾವರಣದಲ್ಲಿ ಇದ್ದೇವೆ ಎನ್ನುವಂಥ ಮನೋಭಾವನೆಯಿಂದ ಒಂದು ನಮ್ಮ ಖರ್ಚು ವೆಚ್ಚಗಳಿಗೂ ಕಡಿವಾಣ ಹಾಕಿ, ನಮ್ಮ ಐಷಾರಾಮದ ಜೀವನಕ್ಕೂ ಒಂದಷ್ಟು ಕಡಿವಾಣ ಹಾಕಿ ನಾವು ಜೀವನ ಮಾಡುವಂಥ ಅನಿವಾರ್ಯತೆ ಇವತ್ತು ಇದೆ. ಇವತ್ತು ಈ ಕಾಯಿಲೆಯ ರೋಗದ ಗುಣಲಕ್ಷಣಗಳು ಏನೇನು ಅಂತೇಳಿ ಈಗಾಗಲೇ ಸರ್ಕಾರ ಹೇಳಿದೆ. ಅದನ್ನು ತಡೆಗಟ್ಟುವ ದೃಷ್ಟಿಯಿಂದ ನಾವೇನು ಮಾಡಬೇಕೆನ್ನುವಂಥ ಆ ಸೂಚನೆಯನ್ನು ಕೊಟ್ಟಿದೆ. ಆ ತಡೆಗಟ್ಟುವ ದೃಷ್ಟಿಯಿಂದ ನನ್ನ ಜವಾಬ್ದಾರಿ ಏನು, ಆ ನನ್ನ ಜವಾಬ್ದಾರಿಯನ್ನು ನಾನು ನಿರ್ವಹಣೆ ಮಾಡಿದರೆ ಬಹುಶಃ ಲಾಕ್ಡೌನ್ ಅನ್ನು ನಾನು ನನ್ನಷ್ಟಕ್ಕೆ ವಾಪಸ್ ತಗೊಂಡಾಗೆ ಆಗ್ತದೆ. ಆದ್ದರಿಂದ ಪ್ರತಿಯೊಬ್ಬ ನಾಗರಿಕನು ಇವತ್ತು ತನ್ನ ಜೀವ ಮತ್ತು ಇತರರ ಜೀವದ ಬಗ್ಗೆ ಯೋಚನೆ ಮಾಡಿಕೊಂಡು ಈ ಲಾಕ್ಡೌನ್ 100ಕ್ಕೆ 100 ಪಾಲನೆ ಮಾಡೋ ಜೊತೆಯಲ್ಲಿ ಒಂದಷ್ಟು ದೀನ ದುರ್ಬಲರು, ಅಬಲರು, ಅನಾರೋಗ್ಯ ಪೀಡಿತರು ಯಾರಿದ್ದಾರೋ ಇವರ ಬಗ್ಗೆ ಕೂಡ ತನ್ನ ಹೃದಯ ಶ್ರೀಮಂತಿಕೆಯನ್ನು ತೋರಿಸಿ ಅವರಿಗೂ ಬದುಕು ಕೊಡುವ ಕೆಲಸವನ್ನು ಮಾಡಬೇಕು. ಅದರ ಜೊತೆಯಲ್ಲಿ ಇವತ್ತು ಪೊಲೀಸ್ ಇಲಾಖೆ
ಜೀವದ ಹಂಗು ತೊರೆದು ರಾತ್ರಿ ಹಗಲು ರಸ್ತೆಯಲ್ಲಿ ನಿಂತು ಬಹುಶಃ ಅವರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ವೈದ್ಯರು, ದಾದಿಯರು, ಆಶಾ ಕಾರ್ಯಕರ್ತೆಯರು ನಾವು ನೋಡಿದ್ದೇವೆ. ವಿದೇಶದಲ್ಲಿ ಎಷ್ಟು ವೈದ್ಯರ ಆ ಒಂದು ಜೀವ ಹೋಗಿದೆ, ಎಷ್ಟು ದಾದಿಯರು ತೀರಿ ಹೋಗಿದ್ದಾರೆ ಅಂತೇಳಿ. ಬಹುಶಃ ನಮ್ಮ ನಾಡಿನ ವೈದ್ಯರು, ದಾದಿಯರು, ಈ ಆಶಾ ಕಾರ್ಯಕರ್ತರು ಕೂಡ ತಮ್ಮ ಕುಟುಂಬದ ಆ ಒಂದು ಯೋಚನೆಯನ್ನು ಬಿಟ್ಟು ಸಮಾಜದ ಒಳಿತಿಗಾಗಿ, ಜನರ ಒಳಿತಿಗಾಗಿ ರಾತ್ರಿ ಹಗಲು ದುಡಿತಾ ಇದ್ದಾರೆ. ಅವರಿಗೂ ನಾವು ಸಹಕಾರವನ್ನು ಮಾಡಬೇಕು. ಅವರ ಆ ಕಾರ್ಯವನ್ನು ನಾವು ಶ್ಲಾಘನೆ ಮಾಡಬೇಕು. ಅವರಿಗೂ ನಮ್ಮ ಏನು ಹೃದಯಾಂತರಾಳದ ಆ ಒಂದು ನಮನಗಳನ್ನು ಸಲ್ಲಿಸುವ ಮುಖಾಂತರ ಬಹುಶಃ ಅವರ ಸೇವೆ ಇನ್ನಷ್ಟು ಈ ದೇಶಕ್ಕೆ ಸಿಗಬೇಕೆನ್ನುವ ದೃಷ್ಟಿಯಿಂದ ನಾವು ಅವರಿಗೆ ಪ್ರೇರಣೆ ಕೊಡುವಂಥ ಸಂಗತಿಯನ್ನು ಮಾಡಬೇಕು. ಈ ದಿಸೆಯಲ್ಲಿ ನಮ್ಮ ಎಲ್ಲ ನಾಗರಿಕರು ಇವತ್ತು ಸರ್ಕಾರ, ಕೇಂದ್ರ ಸರ್ಕಾರ, ಜಿಲ್ಲಾಡಳಿತ ಏನೇನು ನಿಯಮಗಳನ್ನು ಪಾಲಿಸಲಿಕ್ಕೆ ಆದೇಶವನ್ನು ಕೊಟ್ಟಿದ್ದೋ ಅದನ್ನು ಪಾಲಿಸುವ ಮುಖಾಂತರ ನಾವು ಲಾಕ್ಡೌನನ್ನು ಆದಷ್ಟು ಬೇಗ ನಮ್ಮ ಜಿಲ್ಲೆಯಿಂದ ವಾಪಸ್ ತಗೊಂಡು ನಾವು ಹಿಂದಿನ ಹಾಗೆ ಮುಕ್ತ ವಾತಾವರಣದಲ್ಲಿ ಓಡಾಡುವಂಥ ಒಂದು ಪರಿಸ್ಥಿತಿ ಬರಲಿಕ್ಕೆ ನಾವು ಕಾರಣಕರ್ತರಾಗಬೇಕು ಅಂತೇಳಿ ಒಬ್ಬ ಶಾಸಕನಾಗಿ ನಾನು ನಮ್ಮೆಲ್ಲ ನಾಗರಿಕ ಬಂಧುಗಳಲ್ಲಿ ನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಸ್, ಧನ್ಯವಾದಗಳು ಸಂಜೀವ ಮಠಂದೂರು ಅವರೇ. ಅನೇಕ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಟ್ರಿ. ತಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಒಂದು ಪರಿಹಾರ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ, ವ್ಯವಸ್ಥೆಗಳು ಹೇಗಾಗಿದೆ ಅನ್ನುವುದರ ಜೊತೆಗೆ ಕರೆ ಮಾಡಿದಂತಹವರ ಒಂದು ಕಷ್ಟ ನಷ್ಟಗಳಿಗೆ ಸ್ಪಂದಿಸುವಂತಹ ಒಂದು ವಿಚಾರವನ್ನು ಕೂಡ ಹೇಳಿರುವಂಥದ್ದು. ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಡೀತಾ ಇರುವಂತಹ ಎಲ್ಲ ಪ್ರಯತ್ನಗಳು ಯಶಸ್ಸನ್ನ ಕೊಡ್ಲಿ. ಆ ಮೂಲಕ ಈ ಕೊರೋನಾ ಎನ್ನುವಂತಹ ಮಹಾಮಾರಿ ಇಡೀ ಪ್ರಪಂಚದಿಂದಲೇ ದೂರವಾಗಲಿ ಅನ್ನುವಂತಹ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೇನೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.